ಪಶ್ಚಿಮ ಘಟ್ಟ ತಪ್ಪಲಿನ ಕೊಡಗು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಗಳ ಒಂದು ಸುಂದರ ಸಂಗಮ ಸ್ಥಳವಾಗಿರುವ ನಮ್ಮ ಕೊಂಬಾರು ಗ್ರಾಮದ ಈ ಕನ್ನಡ ತುಳು ಮಣ್ಣಿನ ಮೂಲ, ಇಲ್ಲಿನ ಇತಿಹಾಸ, ಲೇಖನ, ಬರಹ, ಕಥೆಗಳು, ಕಲೆ, ಸಾಹಿತ್ಯ, ಇಲ್ಲಿನ ರೈತಾಪಿ ವರ್ಗದ ಜೀವನ ಕ್ರಮ, ಭೂತಾರಾಧನೆ, ಜನಪದ ಸಂಸ್ಕೃತಿ, ಕೃಷಿ, ಉದ್ಯಮ, ಊರಿನ ಆಚಾರ ವಿಚಾರ, ಊಟ ತಿಂಡಿಗಳು, ಹಬ್ಬ ಹರಿದಿನ, ಹಿರಿಯ ತಲೆಮಾರಿನ ಎಂದೂ ಮರೆಯಲಾಗದ ಅಳಿದ ಉಳಿದ ಬೆಳೆಯುತ್ತಿರುವ ಸ್ಥಳೀಯ ಪ್ರತಿಭೆಗಳು ಮತ್ತು ಇಲ್ಲಿನ ನೈಸರ್ಗಿಕ ಸೌಂದರ್ಯ ಇವೆಲ್ಲವನ್ನೂ ಸೊಗಸಾಗಿ ದಾಖಲಿಸುವ ಚಿಕ್ಕ ಡಿಜಿಟಲ್ ಮನೆ ಇದು. ನಮ್ಮೆಲ್ಲ ನಿನ್ನೆಗಳನ್ನು ನೆನಪಿಸುವ, ಇಂದಿನ ಆಗುಹೋಗುಗಳನ್ನು ಯಥಾವತ್ತಾಗಿ ತಲುಪಿಸುವ, ಅವುಗಳನ್ನು ನಾಳೆಗಾಗಿ ದಾಖಲಿಸುವ ಒಂದು ಸರಳ ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ನೀವು ಕಾಣಬಹುದಾಗಿದೆ. ಹೃದಯಸ್ಪರ್ಶಿ ಬರಹಗಳು, ಗೌರವಪೂರ್ಣ ವಿಚಾರಧಾರೆ, ಸರಳ ಹಾಸ್ಯ ಕೂಡ ಇಲ್ಲಿ ಹರಿದು ಬರಲಿದೆ. ಇಲ್ಲಿನ ಎಲ್ಲ ಪ್ರತಿಭೆಗಳ ಪರಿಚಯ ಅನಾವರಣ ಆಗಲಿದೆ. ಇಲ್ಲಿನ ನೆಚ್ಚಿನ ಜಾಗಗಳು, ಗುಡ್ಡ, ಹೊಳೆ, ತೋಡು, ಕಾಡು, ಮೇಡು, ಹಳ್ಳಿಯ ಕತೆ, ಇತಿಹಾಸ ನಿಮ್ಮನ್ನು ಇಲ್ಲಿಗೆ ಕೈಬೀಸಿ ಕರೆಯುವುದು ಖಂಡಿತ. ಇವೆಲ್ಲದರ ಅನುಭೂತಿ ನಮ್ಮ ಕೊಂಬಾರು ನೀಡುವುದು ಖಂಡಿತ. ಕಲೆ ಸಾಹಿತ್ಯವೇ ಇರಲಿ, ಸಂಗೀತ, ನೃತ್ಯ, ಇನ್ನಿತರ ಯಾವುದೇ ಸಾಹಿತ್ಯ ಪ್ರಕಾರಗಳಿಗೆ ಕಲಾವಿದರಿಗೆ ಪ್ರೋತ್ಸಾಹ ಶ್ರೀರಾಕ್ಷಿ. ಬನ್ನಿ, ವೀಕ್ಷಿಸಿ, ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ. ಇದೀಗ ನಮ್ಮೆಲ್ಲರ ಕನಸಿನ ಕೂಸು ಗಂಗಾ ಪ್ರತಿಷ್ಠಾನದ ಹೆಮ್ಮೆಯ ಯೂಟ್ಯೂಬ್ ಚಾನೆಲ್ ಲೋಕಾರ್ಪಣೆಗೊಳ್ಳುವ ಸಮಯ. ಇದೀಗ ಈ ಚಾನೆಲ್ನ ನಿರ್ಮಾಪಕರು, ಹೈಕೋರ್ಟ್ನ ಹಿರಿಯ ವಕೀಲರು, ಗಂಗಾ ಪ್ರತಿಷ್ಠಾನದ ಸಂಚಾಲಕರಾದ KN ಪ್ರವೀಣ್ ಕುಮಾರ್ ಅವರ ಕನಸು ನನಸಾಗುವ ಸಮಯ ಬಂದಿದೆ. ಅವರ ತೀರ್ಥರೂಪರಾದ ನಿವೃತ್ತ ಪ್ರಾಚಾರ್ಯ ದಿವಂಗತ ನೋಣಪ್ಪ ಗೌಡರ ಬಾಲ್ಯದ ದಿನಗಳು ಹಾಗೂ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದ ಸಮಯದಲ್ಲಿ ಅವರು ರಚಿಸಿದ ಕವನ, ಸಾಹಿತ್ಯಗಳನ್ನು ಲೋಕಾರ್ಪಣೆ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಇದೀಗ ಅದಕ್ಕೆ ಸ್ವರ ಸಂಗೀತದ ರೂಪ ನೀಡಿದ್ದಾರೆ. ವಿದ್ಯಾಲಕ್ಷ್ಮಿ ದೇವರಡ್ಕ ಇವರ ಸಂಗೀತ ಸಂಯೋಜನೆಯ ಹಾಡುಗಳು ನಮ್ಮ ಕೊಂಬಾರು, ರಘು ಬಿಜೂರ್ ಸಂಗೀತ ಹಾಗೂ ಗಾಯನದ ಹಾಡುಗಳು, ಮೇತಿ ಕಲ್ಲು ಗುಡ್ಡ, ಸ್ವಾತಂತ್ರ್ಯ ಸಮರ ಶತಾಬ್ದಿ ಜೀವನ ವಿಮರ್ಶೆ, ನಮ್ಮ ಶಾಲೆ, ನವ ಕರ್ನಾಟಕ ಜೀವನ ವಿಮರ್ಶೆ ಹಾಗೂ ಇನ್ನೊಂದು ಹಾಡು. ಈ ಆಲ್ಬಮ್ ಸಾಂಗ್ಗಳ ಬಿಡುಗಡೆ ಕಾರ್ಯಕ್ರಮ ಇದೀಗ ನಡೆಯಲಿದೆ. ದಯೆಯನ್ನು ಕರುಣಿಸು ಷಣ್ಮುಖ ಸ್ವಾಮಿಯೇ, ದಯೆಯನ್ನು ಕರುಣಿಸು ಷಣ್ಮುಖ ಸ್ವಾಮಿಯೇ, ದಯೆಯನ್ನು ಕರುಣಿಸು ನಮಗೀಗ, ದಯೆಯನ್ನು ಕರುಣಿಸು ನಮಗೀಗ. ಎಲ್ಲಿ ಮೇತಿ ಕಲ್ಲುಗುಡ್ಡೆಯು ಎದ್ದು ನಿಂತಿದೆ ನೋಡಿರಿ, ಎಲ್ಲಿ ಸೃಷ್ಟಿಯು ಪೂರ್ಣ ಸಿಂಗರದಿಂದ ನಿಂತಿದೆ ಕೇಳಿರಿ, ಅಲ್ಲೇ ಕೊಂಬಾರೆಂಬುದು, ಅಲ್ಲೇ ಸೂರ್ಯನು ಕಾಂಬುದು. ಇದು ನಮ್ಮೂರಿನ ದೊಡ್ಡ ಬೃಹದಾಕಾರದ ಬೆಟ್ಟ ಮೇತಿ ಕಲ್ಲುಗುಡ್ಡೆಯ ಕುರಿತು ನಿವೃತ್ತ ಪ್ರಾಚಾರ್ಯ ದಿವಂಗತ ಶ್ರೀ K. ನೋಣಪ್ಪ ಗೌಡರು ಸುಮಾರು 70 ವರ್ಷಗಳ ಹಿಂದೆ, ಅಂದರೆ ಅವರ ಬಾಲ್ಯದಲ್ಲಿ ರಚಿಸಿದ ಒಂದು ಸುಂದರ ಕವನದ ಸಾಲುಗಳು. ಪಶ್ಚಿಮ ಘಟ್ಟ ಪ್ರದೇಶದ 3 ಜಿಲ್ಲೆಗಳ ಸಂಗಮ ಸ್ಥಳದಂತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ತಪ್ಪಲಿನ
ಕೊನೆಯ ಗ್ರಾಮವೇ ಕಡಬ ತಾಲೂಕಿನ ನಮ್ಮ ಕೊಂಬಾರು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇದು ಹತ್ತಿರದ ಊರು. ಅಂದಹಾಗೆ ಈ ಗುಡ್ಡಕ್ಕೆ ಮೇತಿ ಕಲ್ಲುಗುಡ್ಡ ಎಂಬ ಹೆಸರು ಹೇಗೆ ಬಂತು ಎಂಬುದಕ್ಕೆ ಇಲ್ಲಿನ ಜನರ ಬಾಯಲ್ಲಿ ಒಂದು ದಂತಕಥೆಯೇ ಹರಿದಾಡುತ್ತಿದೆ. ಹಿಂದೆ ಧರ್ಮ ನೆಲದ ಮೇಲೆ ನಡೆದಾಡುತ್ತಿತ್ತೆನ್ನುವ ಕಾಲಘಟ್ಟದಲ್ಲಿ ಒಬ್ಬಳು ದಲಿತ ಮಹಿಳೆ ಕೊಂಬಾರಿನ ಬೋಲ್ನಡ್ಕ ಎಂಬ ಪ್ರದೇಶದಲ್ಲಿ ತನ್ನ ಪಟ್ಟದ ಅಂದರೆ ಗುಡಿಸಲಿನ ಮುಂದೆ ತಾನು ಬೆಳೆದ ಭತ್ತವನ್ನು ಬಿಸಿಲಿಗೆ ಒಣಹಾಕಿ ತನ್ನ ಮಕ್ಕಳೊಂದಿಗೆ ಈ ಗುಡ್ಡ ಪ್ರದೇಶದಿಂದ ಹರಿದು ಬರುತ್ತಿರುವ ನದಿಯಲ್ಲಿ ಮಧ್ಯಾಹ್ನದ ಊಟಕ್ಕೆಂದು ಮೀನು ಹಿಡಿಯುತ್ತಾ ಸಾಗುತ್ತಾಳೆ. ಹಾಗೆಯೇ ಸಾಗಿ ಬೆಟ್ಟದ ಸುಮಾರು 3/4 ಭಾಗ ಕ್ರಮಿಸಿದ ಮೇಲೆ ಆ ಎತ್ತರದ ಪ್ರದೇಶದಿಂದ ಮನೆಯ ಕಡೆ ತಿರುಗಿ ನೋಡುವಾಗ ಮನೆಯ ಮುಂದೆ ಒಣ ಹಾಕಿದ ಭತ್ತವನ್ನು ಕೆಲವು ಪಾರಿವಾಳಗಳು ತಿನ್ನುತ್ತಿರುವುದನ್ನು ಕಂಡ ಆಕೆ ಅಲ್ಲಿಂದಲೇ ಒಂದು ದೊಡ್ಡ ಕಲ್ಲನ್ನು ಎತ್ತಿ ಪಾರಿವಾಳಗಳ ಕಡೆ ಎಸೆಯುತ್ತಾಳೆ. ಸುಮಾರು 5-6 ಮೈಲಿ ದೂರಕ್ಕೆ ಎಸೆದ ಆ ದೊಡ್ಡ ಕಲ್ಲು ಪಾರಿವಾಳಗಳ ಕಡೆ ಬಿದ್ದು ಪಾರಿವಾಳಗಳು ಹಾರಿ ಹೋಗುತ್ತವೆ. ಆದರೆ ಆ ಮೇತಿ ಆ ಕ್ಷಣ ಅಲ್ಲೇ ಕಲ್ಲಾಗಿ ಹೋಗುತ್ತಾಳೆ. ಅದಕ್ಕೆ ಈ ಬೆಟ್ಟಕ್ಕೆ ಮೇತಿ ಕಲ್ಲುಗುಡ್ಡೆ ಎಂಬ ಹೆಸರು ಬಂತು. ಅಚ್ಚರಿ ಎಂದರೆ ಆಕೆ ಇಂದಿಗೂ ಕಲ್ಲಾಗಿ ಬೆಟ್ಟದ ಮೇಲೆ ಕಂಡರೆ ಆಕೆ ಬಿಸಾಕಿದಳೆನ್ನಲಾದ ಆ ದೊಡ್ಡ ಕಲ್ಲು ಈಗ ಈ ದಂತಕಥೆಯನ್ನು ಸಂಶಯದಿಂದ ನೋಡುವ ನಮ್ಮನ್ನೆಲ್ಲ ಇಂದಿಗೂ ಕೊಂಬಾರಿನ ಬೋಲ್ನಡ್ಕ ಎಂಬ ಪ್ರದೇಶದಲ್ಲಿ ನಮ್ಮನ್ನು ಅಣಕಿಸುತ್ತಿದೆ. ದಿವಂಗತ ಶ್ರೀ ಕೆ ನೋಣಪ್ಪ ಗೌಡರು ಸುಮಾರು 70 ವರ್ಷಗಳ ಹಿಂದೆ ರಚಿಸಿದ ಈ ಮೇತಿ ಕಲ್ಲುಗುಡ್ಡೆಯ ಕುರಿತ ಹಾಡು ಮತ್ತು ಅವರ ಇತರ ಹಾಡುಗಳೆಲ್ಲ ವೃತ್ತಿಪರ ಹಾಡುಗಾರರಿಂದ ಹಾಡಲ್ಪಟ್ಟು ಸುಶ್ರಾವ್ಯವಾಗಿ ಹಾಗೂ ಸಂಗೀತಮಯವಾಗಿ ತಮ್ಮ ಮುಂದೆ ಒಂದು ಸುಂದರ ಆಲ್ಬಮ್ ರೂಪದಲ್ಲಿ ಅನಾವರಣಗೊಳ್ಳುತ್ತಿದೆ. ಸುಂದರವಾದ ಸಂಗೀತ ಸಂಯೋಜನೆಯೊಂದಿಗೆ ಶ್ರೀಮತಿ ವಿಜಯಲಕ್ಷ್ಮಿ ದೇವರಡ್ಕ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶಿಕ್ಷಕ ಶ್ರೀಯುತ ರಘು ಬಿಜೂರ್ ಈ ವಿಶಿಷ್ಟ ಕವನಗಳಿಗೆ ಒಂದು ಮಧುರತೆಯ ಸ್ಪರ್ಶವನ್ನಿತ್ತಿದ್ದಾರೆ. ಕುಮಾರಪುರದ ಗಂಗಾ ಪ್ರತಿಷ್ಠಾನ ಈ ಕವನಗಳ ಗುಚ್ಛವನ್ನು ಸಂಗೀತಮಯವಾಗಿ ಧ್ವನಿ ಸುರುಳಿಗಳ ಮೂಲಕ ಸಾರಸ್ವತ ಲೋಕಕ್ಕೆ ಸಮರ್ಪಿಸುತ್ತಿದೆ. ಮುಂದೆ ನಮ್ಮ ಕೊಂಬಾರು ಚಾನೆಲ್ನ ನಿರ್ಮಾಪಕರು ಹಿರಿಯ ವಕೀಲ ಗಂಗಾ ಪ್ರತಿಷ್ಠಾನದ ಸಂಚಾಲಕರಾದ KN ಪ್ರವೀಣ್ ಕುಮಾರ್ ಅವರಿಂದ ಪ್ರಾಸ್ತಾವಿಕ ಮಾತುಗಳು. ನಮಸ್ಕಾರ. ಸುಮಾರು 7-8 ದಶಕಗಳ ಹಿಂದಿನ ಕಥೆಯನ್ನು ನಾನು ನಿಮಗೀಗ ಹೇಳ್ತಾ ಇದ್ದೇನೆ. ಅದೊಂದು ದೊಡ್ಡ ಕುಗ್ರಾಮ, ಅಂದರೆ ದೊಡ್ಡ ಅಭಯಾರಣ್ಯದ ಒಳಗಿದ್ದಂತಹ ಒಂದು ಗ್ರಾಮ ಅದು. ಅಂತಹ ಗ್ರಾಮದಲ್ಲಿ ಒಬ್ಬ ದನ ಮೇಯಿಸ್ಕೊಂಡಿರ್ತಾನೆ. ಆಗೆಲ್ಲ ಮನೆಯಲ್ಲೆಲ್ಲ 100 ದನಕರುಗಳು ಪ್ರತಿ ಮನೆಯಲ್ಲೂ. ಹಾಗೆ ಈ ಹುಡುಗ 100 ದನಕರುಗಳನ್ನು ಮೇಯಿಸ್ಕೊಂಡು ಸುಮಾರು ಅವನಿಗೆ 10-12 ವರ್ಷ ವಯಸ್ಸಾಗಿರ್ತದೆ. ಆ ಸಂದರ್ಭದಲ್ಲಿ ಆ ಊರಿಗೆ ಯಾರೋ ಒಬ್ಬ 10ನೇ ತರಗತಿ ತಾನು ಓದಿದ್ದೇನೆ, ನಾನು ವಿದ್ಯಾವಂತ ಅಂತ ಹೇಳ್ಕೊಂಡು ಒಬ್ಬ ಬರ್ತಾನೆ. ಯಾವುದೋ ಒಂದು ವಿಚಾರದಲ್ಲಿ ಈ ಹುಡುಗನ ತಂದೆಯ ಮೇಲೆ ಅವನೊಂದು ಅವಮಾನಕಾರಿಯಾಗಿ ಮಾತಾಡ್ತಾನೆ. ಆಗ ಈ ಹುಡುಗ ಬಹಳ ನೊಂದುಕೊಳ್ತಾನೆ. ಇದ್ದವರಲ್ಲೆಲ್ಲ ಕೇಳ್ತಾನೆ, ವಿದ್ಯಾವಂತ ಅಂದರೆ ಏನು, ವಿದ್ಯಾವಂತ ಅಂದರೆ ಏನಾಗಬೇಕು, ಏನು ಮಾಡಬೇಕು ಅಂತ. ತಂದೆ ಹತ್ರ ಹೇಳ್ತಾನೆ, ನಾನು ಕೂಡ ವಿದ್ಯಾವಂತ ಆಗಬೇಕು ಅಂತ.
ತಂದೆ ಅದಕ್ಕೆ ಸಮ್ಮತಿ ನೀಡುವುದಿಲ್ಲ. ಯಾಕಂದರೆ ಇಷ್ಟೊಂದು ದನಕರುಗಳನ್ನು ಯಾರು ನೋಡ್ಕೊಳ್ಳುವಂಥದ್ದು, ಇಷ್ಟೊಂದು ಕೃಷಿ ಕೆಲಸವನ್ನು ಯಾರು ಮಾಡುವಂಥದ್ದು ಅಂತ. ಹಾಗೆ ಈ ಹುಡುಗ ಛಲದಿಂದ ಹಠದಿಂದ ಯಾರಿಗೂ ಹೇಳದೆ ರಾತ್ರೋರಾತ್ರಿ ಮನೆ ಬಿಟ್ಟು ಓಡಿ ಹೋಗ್ತಾನೆ. ಪರ ಊರಿಗೆ ಹೋಗಿ ಪರಧರ್ಮೀಯರ ಮನೆಯಲ್ಲಿ, ಪರ ಜಾತಿಯವರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಅಲ್ಲೇ ಇದ್ದಂತಹ ಶಾಲೆಗೆ ಸೇರಿಕೊಳ್ತಾನೆ. ಹಾಗೆ ಓದಿ ಮಂಗಳೂರಿನಲ್ಲಿ ಆಗಿನ ಹೈಸ್ಕೂಲನ್ನು ಮಾಡ್ತಾನೆ. ಆವಾಗಲೇ ಅವನು ಸಾಹಿತ್ಯದಲ್ಲಿ, ಭಾಷಣದಲ್ಲಿ, ಕವನ ಬರೆಯುವುದರಲ್ಲಿ ಜಿಲ್ಲೆಯಾದ್ಯಂತ ಅವನು ಆಗ ಹೆಸರು ಮಾಡ್ತಾನೆ. ಪ್ರತಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡೆದು ಹೀಗೆ ಜಿಲ್ಲೆಯಲ್ಲೇ ನೂರಾರು ಬಹುಮಾನಗಳನ್ನು ಪಡ್ಕೊಂಡು ಕೊನೆಗೆ ಬೆಂಗಳೂರಿನ ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ಪದವಿಗೆ ಸೇರ್ತಾನೆ, ಯಾರೋ ಒಂದು ಸಹಕಾರದಿಂದ. ಅಲ್ಲಿ ಹೋದಾಗ ಎಲ್ಲ ಕೂಡ ಇಂಗ್ಲೀಷಲ್ಲೇ ಮಾತನಾಡೋರು. ಇವನು ಕನ್ನಡದಲ್ಲಿ ಸಾಕಷ್ಟು ಪರಿಣಿತನಾಗಿದ್ದರೂ ಕೂಡ ಇಂಗ್ಲೀಷ್ ಅಷ್ಟಕ್ಕಷ್ಟೇ ಇತ್ತು. ಇವನ ರೂಮ್ಮೇಟ್ ಒಬ್ಬ ನೀಗ್ರೋ, ಅವನ ಜೊತೆ ರಾತ್ರಿ ಹಗಲು ಅನ್ನದೇ ಇಂಗ್ಲೀಷ್ ಕಲಿತಾನೆ. ಕೊನೆಗೂ ಅವನು ಆ ಒಂದು ವಿದ್ಯಾಲಯದಲ್ಲಿ ಸುಮಾರು 2,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿನಿಯರು ಇದ್ದರು. ಅವರೆದುರು ಇಂಗ್ಲೀಷ್ನಲ್ಲೇ ಭಾಷಣವನ್ನು ಮಾಡಿ ಅವನು ಅಷ್ಟೊಂದು ದೊಡ್ಡ ವಿದ್ಯಾರ್ಥಿ ಸಮೂಹಕ್ಕೆ ವಿದ್ಯಾರ್ಥಿ ನಾಯಕನಾಗುವಷ್ಟು ಬೆಳೀತಾನೆ. ಕೊನೆಗೆ ಊರಿಗೆ ಬರಬೇಕಾಗತ್ತೆ. ಅವನು ಪಕ್ಕದಲ್ಲೇ ಇದ್ದಂತಹ ಸಂಯುಕ್ತ ಒಂದು ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರಾಂಶುಪಾಲರಾಗಿ ದುಡಿದು ಕೊನೆಗೆ ಅವನು ನಿವೃತ್ತಿಯನ್ನು ಹೊಂದ್ತಾನೆ. ಇದು ಒಬ್ಬನ ಕತೆ. ಇನ್ನೊಂದು ಕತೆ, ಒಂದು ಮಹಿಳೆ ಸುಮಾರು 4ನೇ ತರಗತಿಯವರೆಗೆ ಓದಿರ್ತಾಳೆ. ಅವಳು ಮತ್ತೆ ಓದಬೇಕು ಅಂತ ಅವಳಿಗೆ ಹಠ, ಆಸೆ. ಆದರೆ ಅಪ್ಪನಿಗೆ 100 ಎಕರೆ ಜಮೀನು, ದೊಡ್ಡ ಜಮೀನ್ದಾರ ಅವನು. ಆದರೆ ಇಲ್ಲಿ ಇವಳನ್ನು ಶಾಲೆಗೆ ಕಳಿಸಿದರೆ ಇಲ್ಲಿ ಮನೆಯಲ್ಲಿ ಕೆಲಸ ಮಾಡುವವರು ಯಾರು, ಕೃಷಿ ಕೆಲಸ ಮಾಡೋ ಯಾರು ಅಂತ ಶಾಲೆಯನ್ನು 4ನೇ ತರಗತಿಗೆ ಮೊಟಕುಗೊಳಿಸ್ತಾರೆ ಅಪ್ಪ. ತಾಯಿ ಜೊತೆ ಸೇರಿಕೊಂಡು ರಾತ್ರಿ ಹಗಲು ಅಂತ ಯೋಚನೆ ಮಾಡದೆ, ಮಳೆ ಎಂಥ ದೊಡ್ಡ ಮಳೆ ಬಿಸಿಲು ಅಂತ ಕೂಡ ಅದನ್ನು ಲೆಕ್ಕಿಸದೆ ಅವಳು ಕೆಲಸ ಮಾಡ್ತಾಳೆ. ಕೆಲಸ ಮಾಡಿ ದೊಡ್ಡ ಕೆಲಸಗಾರ್ತಿ ಆಗ್ತಾಳೆ. ಹೇಗೋ ಈ ವಿದ್ಯಾವಂತನ ಜೊತೆ ಈ ಅವಿದ್ಯಾವಂತ ಹುಡುಗಿಗೆ ಸಂಬಂಧ ಬೆಳೀತದೆ, ಮದುವೆ ಆಗ್ತದೆ. ಇತ್ತ ಗಂಡನ ಮನೆಗೆ ಬಂದಂತಹ ಈ ಒಂದು ಹೆಂಗಸಿಗೆ ಅಲ್ಲೂ ಕೂಡ ಸಾಕಷ್ಟು ಜಮೀನಿತ್ತು, ಅಲ್ಲೂ ಕೂಡ ಕೆಲಸವೇ, ಕೂಲಿ ಕೆಲಸವೇ. ಇತ್ತ ಗಂಡನಿಗೆ ಆಗ ವಾಹನ ಸೌಕರ್ಯ ಇಲ್ಲದಂತಹ ಊರದು. ಸುಮಾರು 16 ಕಿಲೋಮೀಟರ್ ಜಲ್ಲಿಕಲ್ಲಿನ ರಸ್ತೆಯಲ್ಲಿ ಸೈಕಲ್ ಮೆಟ್ಕೊಂಡು ಅವರು ಕಾಲೇಜಿಗೆ ಹೋದರೆ ಇವಳಿಲ್ಲಿ ಕೃಷಿ ಕೆಲಸ ಮಾಡಿಸ್ಕೊಂಡು, ಕೂಲಿ ಕೆಲಸ ಮಾಡಿಕೊಂಡು, ಕೆಲವೊಂದು ಸಲ ಸರಿಯಾಗಿ ಊಟ ಅದೆಲ್ಲ ಕಡಿಮೆ ಇದ್ದರೆ ಪಕ್ಕದ ಮನೆಗೂ ಕೂಡ ಕೂಲಿ ಕೆಲಸಕ್ಕೆ ಹೋಗಿ ಆಗ ಪಗಾರ ಅಂತ ಹೇಳ್ತಾರೆ, ಅಂದರೆ ಒಬ್ಬರ ಪರವಾಗಿ ಇನ್ನೊಬ್ಬರು ದುಡಿಯುವಂಥದ್ದು. ಹೀಗೆಲ್ಲ ಕೆಲಸ ಮಾಡಿಕೊಂಡು ಜೀವನ ಪೂರ್ತಿ ಒಂದು ಕಷ್ಟವನ್ನೇ ಈ ಒಂದು ದಂಪತಿಗಳು ಹೊಂದ್ತಾರೆ. ಆದರೂ ಅವರಿಗೆ ಈ ವಿದ್ಯಾಭ್ಯಾಸದ ಮೇಲೆ, ವಿದ್ಯಾರ್ಜನೆಯ ಮೇಲೆ ಹಾಗೂ ವಿದ್ಯೆ ಕಲಿತವರ ಮೇಲೆ ಅಪಾರವಾದಂತಹ ಒಂದು ಪ್ರೀತಿ ಇತ್ತು. ಹಾಗಾಗಿ ಎಲ್ಲರಿಗೂ ಒಂದು ವಿದ್ಯಾಭ್ಯಾಸದ ಬಗ್ಗೆ ಅವರು ಉತ್ತೇಜನವನ್ನು ನೀಡ್ತಾ ಬಂದಿದ್ದರು ಅವರ ಜೀವನ ಕಾಲದಲ್ಲಿ. ಇವರು ಬೇರೆ ಯಾರೂ ಅಲ್ಲ, ದಿವಂಗತ ಶ್ರೀ ಕೆ ನೋಣಪ್ಪಗೌಡ ಹಾಗೂ ದಿವಂಗತ ಶ್ರೀಮತಿ NG ಗಂಗಮ್ಮ, ಅಂದರೆ ಪೂಜನೀಯರಾದಂತಹ ನನ್ನ ತಂದೆ ತಾಯಿಯರು. ಇವರ ಒಂದು ಸಾಧನೆಯ ನೆನಪುಗಳು ನನ್ನನ್ನು ಆಗಾಗ ಕಾಡುತ್ತಾನೇ ಇತ್ತು. ಈ ಕಾರಣದಿಂದಾಗಿ ಗಂಗಾ ಪ್ರತಿಷ್ಠಾನದ ಮೂಲಕ ಕಳೆದ 5 ವರ್ಷಗಳಿಂದ ಕೊಂಬಾರು ಮತ್ತು ಶಿರಿಬಾಗಿಲು ಗ್ರಾಮ ವ್ಯಾಪ್ತಿಯಲ್ಲಿ ವಾಸವಿದ್ದುಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗಿ ಪ್ರಥಮವಾಗಿ ಬರುವಂತಹ ಒಂದು ವಿದ್ಯಾರ್ಥಿನಿಯರಿಗೆ ನಾವು ನಗದು ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭಗಳನ್ನು ನಾವು ರೂಪಿಸಿಕೊಂಡು ಬಂದಿದ್ದೇವೆ. ಸುಮಾರು 5-6 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ದಿವಂಗತ
ಶ್ರೀ ಶ್ರೀ ಕೆ ನೊಣಪಗೌಡರು ಬಾಲ್ಯದಲ್ಲಿ ರಚಿಸಿದಂತಹ 10 ಹಲವು ಕವನಗಳು ಸಾಕಷ್ಟು ಸಾಹಿತ್ಯಪೂರ್ಣ ಹಾಗೂ ಅರ್ಥಪೂರ್ಣವಾಗಿವೆ. ಇವುಗಳನ್ನು ಯಾಕೆ ಒಂದು ಸಂಗೀತ ಸಂಯೋಜಿಸಿ ಜನಮಾನಸಕ್ಕೆ ತಲುಪಿಸಬಾರದು ಅನ್ನುವಂತಹ ಉದ್ದೇಶ ಹೊಂದಿ ಆ ನಿಟ್ಟಿನಲ್ಲಿ ಪ್ರಯತ್ನಿಸಿ ವಿದ್ಯಾಲಕ್ಷ್ಮಿ ದೇವರಡ್ಕ ಮತ್ತು ಸಂಗಡಿಗರು ಹಾಗೂ ಶ್ರೀ ರಘು ಬಿಜೂರ್ ಇವರ ಒಂದು ಸಹಕಾರದಿಂದ 2 ಆಲ್ಬಮ್ ನಮ್ಮ ಕೊಂಬಾರು ಹಾಗೂ ದಯೆಯನ್ನು ಕರುಣಿಸು ಷಣ್ಮುಖ ಸ್ವಾಮಿಯೇ ಎಂಬ ಈ 2 ಆಲ್ಬಮ್ಗಳು ತಯಾರಾಗಿ ಇದೀಗ ಬಿಡುಗಡೆಯಾಗಿವೆ. ದಯೆಯನ್ನು ಕರುಣಿಸು ಷಣ್ಮುಖ ಸ್ವಾಮಿಯೇ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಶ್ರೀ ಸುಬ್ರಹ್ಮಣ್ಯೇಶ್ವರ ಪ್ರೌಢಶಾಲೆ 2 ಶಾಲೆಗಳಲ್ಲಿ ವಿದ್ಯಾಲಯಗಳಲ್ಲಿ ಪ್ರಾರ್ಥನಾ ಗೀತೆಯನ್ನಾಗಿ ಇದನ್ನು ಹಾಡಲಾಗ್ತಿದೆ. ಇದನ್ನು ಬರೆದವರು ಶ್ರೀ ಕೆ ನೊಣಪಗೌಡರು. ಹಾಗೆ ನಮ್ಮ ಕೊಂಬಾರು ಈ ಒಂದು ಆಲ್ಬಮ್ನಲ್ಲಿ ಊರಿನ ಬಗ್ಗೆ, ಶಾಲೆಯ ಬಗ್ಗೆ ಹಾಗೂ ದೇವರುಗಳ ಬಗ್ಗೆ ಒಂದು ಇರುವಂತಹ ಸಾಹಿತ್ಯಪೂರ್ಣ ಕವನಗಳು ಇದರಲ್ಲಿವೆ. ಇವುಗಳನ್ನೆಲ್ಲ ಒಂದು ಜನಮಾನಸಕ್ಕೆ ತಲುಪಿಸಬೇಕು, ಪ್ರಸಾರ ಮಾಡಲಿಕ್ಕೆ ನಮಗೊಂದು ಮಾಧ್ಯಮ ಬೇಕು. ಆಗ ಯೋಚನೆಗೆ ಬಂದದ್ದು, ಹುಟ್ಟಿಕೊಂಡದ್ದು ನಮ್ಮ ಕೊಂಬಾರು ಎನ್ನುವಂತಹ ಸುಂದರ ಯೂಟ್ಯೂಬ್ ಚಾನಲ್. ನಮ್ಮ ಕೊಂಬಾರು ಅದು ನಮ್ಮ ಕೊಂಬಾರು ಮಾತ್ರ ಅಲ್ಲ, ನಮ್ಮೆಲ್ಲರ ಕೊಂಬಾರು. ಇದೊಂದು ಸಂಸ್ಕೃತಿಯ ತವರೂರು ಮತ್ತು ಸಂಸ್ಕೃತಿಯ ತೇರು. ಈ ತೇರನ್ನು ಎಳೆಯುವಂತಹ ಕೆಲಸ ನಿಮ್ಮೆಲ್ಲರಿಂದ ಆಗಬೇಕು. ಅದು ನೀವೆಲ್ಲರೂ ಕೂಡ ಈ ಒಂದು ಸುಂದರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಿ, ಹಾಗೆ ನಮಗೆ ಕಾಲಕಾಲಕ್ಕೆ ಸಲಹೆ ಮತ್ತು ಸೂಚನೆಗಳನ್ನು ಕೊಡ್ತಾ ನಮ್ಮನ್ನು ಹರಸಬೇಕು ಅಂತ ಈ ಮೂಲಕ ನಿಮ್ಮನ್ನು ನಾನು ಪ್ರೀತಿಯಿಂದ ವಿನಮ್ರತೆಯಿಂದ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಗಂಗಾ ಪ್ರತಿಷ್ಠಾನದ ಪ್ರಯತ್ನದ ಸಾಧನೆಯ ಪ್ರತಿರೂಪವಾಗಿ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿ ಹಾಗೂ ಇದರ ಪ್ರೇರಕ ಶಕ್ತಿ ಕೀರ್ತಿಶೇಷ ಪ್ರಾಚಾರ್ಯ ಕೆ ನೊಣಪ್ಪಗೌಡರು ರಚಿಸಿದ ಕವನ ಸಾಹಿತ್ಯಗಳಿಗೆ ಸಂಗೀತ ಸ್ವರಗಳನ್ನು ನೀಡಿ ಈ ಆಲ್ಬಮ್ ಹಾಡುಗಳ ಬಿಡುಗಡೆ ಕಾರ್ಯಕ್ರಮಗಳು ಈಗ ತಾನೇ ನಡೆದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಎಲ್ಲ ಹಾಡುಗಳು ಮತ್ತು ಇತರ ಕಾರ್ಯಕ್ರಮಗಳು ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯ ಮೂಲಕ ನಿರಂತರ ಪ್ರಸಾರಗೊಳ್ಳಲಿದೆ. ಅಲ್ಲದೆ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಗಂಗಾ ಪ್ರತಿಷ್ಠಾನದ ಮೂಲಕ ನಡೆಸಿಕೊಂಡು ಬರುತ್ತಿರುವಂತೆ ಕಳೆದ ಶೈಕ್ಷಣಿಕ ವರ್ಷ 2024-25ರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೀಡುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಇಂದು ನಡೆಯಲಿದೆ. ಈ ಕಾರ್ಯಕ್ರಮವು ಈ ವಾಹಿನಿಯ ಮೂಲಕ ಮುಂದೆ ಹರಿದು ಬರಲಿದೆ. ಈ ನಡುವೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಲವಾರು ಗಣ್ಯರು ಶುಭಾಶಯ ಸಂದೇಶಗಳನ್ನು ನೀಡಿದ್ದಾರೆ. ಅವರು ನಮ್ಮ ಇಂದಿನ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳುತ್ತಿದ್ದಾರೆ ಬನ್ನಿ ಕೇಳಿಸಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಗಂಗಾ ಪ್ರತಿಷ್ಠಾನ ಕುಮಾರಪುರರವ್ರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುಂಬಾರು ಮತ್ತು ಸಿರಿಬಾಗಿಲು ಈ ಭಾಗದಲ್ಲಿ ತುಂಬ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇವ್ರದ್ದು ಕಾರ್ಯಕ್ರಮನ ನಾನು ಮುಂಚೆ ಕೂಡ ಅಟೆಂಡ್ ಮಾಡಿದ್ದೆ. ಮೇಯ್ನಾಗಿ ಸ್ಕೂಲ್ ಮಕ್ಕಳಿಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈಗಲೂ ಕೂಡ ಚೆನ್ನಾಗಿ ಓದ್ಕೊಂಡಿರೋ ಈ ಭಾಗದಲ್ಲಿರೋ ಮಕ್ಕಳಿಗೆ ಅವರು ಈ ಥರ ಒಂದು ಫೆಸಿಲಿಟೇಟ್ ಮಾಡಿ ಅವ್ರನ್ನ ಪ್ರೋತ್ಸಾಹಿಸೋದು ತುಂಬ ಒಳ್ಳೆ ಕಾರ್ಯಕ್ರಮ. ಕೆಲವ್ರಿಗೆ ಮಾತ್ರ ಈ ಥರ ಒಳ್ಳೆ ಹೃದಯ ಇರುತ್ತೆ ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ. ಇವತ್ತೇನಿದೆ, ಇವರು 3 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಒಂದು, ಚೆನ್ನಾಗಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಇವತ್ತು ಫೆಲಿಸಿಟೇಟ್ ಮಾಡುವಂಥದ್ದು. ಅದರ ಜೊತೆಗೆ ನಮ್ಮ ನಾಡಿನ ಸಂಸ್ಕೃತಿನ ಕಾಪಾಡಲಿಕ್ಕೆ, ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಟ್ರೆಡಿಷನ್ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಹೇಳಲಿಕ್ಕೆ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದಾರೆ. ಈ ಯೂಟ್ಯೂಬ್ ಚಾನಲ್ನಲ್ಲಿ ದೇ ಆರ್ ಗೋಯಿಂಗ್ ಟು ಪ್ರಮೋಟ್ ಕಲ್ಚರಲ್ ಥಿಂಗ್ಸ್ ಅಬೌಟ್ ಕರ್ನಾಟಕ. ಹಾಗೆಯೇ 3ನೇ ಕಾರ್ಯಕ್ರಮ, ಅವರು ನಮ್ಮ
ಪ್ರವೀಣ್ನ ಏನು ಕಡಬದಲ್ಲಿ ನಮ್ಮ ಪ್ರವೀಣ್ ಇದ್ದಾರೆ ಲಾಯರ್ ಅವರು, ಅವರ ತಂದೆಯವರು ಒಳ್ಳೊಳ್ಳೆ ಹಾಡುಗಳನ್ನ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಶಾಲೆಯಲ್ಲಿ ಏನು ಪ್ರಾರ್ಥನೆಗಳು ಮಾಡ್ತಾಯಿದ್ರು ಅಂಥ ಹಾಡುಗಳನ್ನ ಮತ್ತೆ ರಿವೈವ್ ಮಾಡಿ ಅದನ್ನು ಒಳ್ಳೊಳ್ಳೆ ಸಿಂಗರ್ಸ್ ಕಡೆಯಿಂದ ಹಾಡಿಸಿ ಅದನ್ನು ಒಂದು ಬಿಡುಗಡೆ ಮಾಡ್ತಿದ್ದಾರೆ. ಈ ಮೂರೂ ಕಾರ್ಯಕ್ರಮಗಳು ಕೂಡ ತುಂಬ ಉನ್ನತವಾದ ಯೋಚನೆ. ಅವರ ತಂದೆ ಹಾಡ್ತಾ ಇದ್ದಿದ್ದ ಹಳೆ ಸಾಂಗ್ಸ್ನ ರಿವೈವ್ ಮಾಡಬೇಕು ಅನ್ನೋದು ತುಂಬ ಕಮ್ಮಿ ಜನಕ್ಕೆ ಈ ಥರ ಯೋಚನೆ ಬರುತ್ತೆ. ಅದನ್ನು ಕಂಪ್ಲೀಟಾಗಿ ಬೇರೆಯವ್ರ ಕಡೆಯಿಂದ ಹಾಡಿಸಿ ಒಂದು ಆಡಿಯೋ ಮಾಡಿ ಅದನ್ನು ಬಿಡುಗಡೆ ಮಾಡ್ತಿದ್ದಾರೆ ಇವತ್ತು. ಅದರ ಜೊತೆಗೆ ನಮ್ಮ ಸಂಸ್ಕೃತಿ ಬಗ್ಗೆ ಈ ಯೂಟ್ಯೂಬ್ ಚಾನಲ್ ಏನಿದೆ ಇದು ದೊಡ್ಡ ಚಾನಲ್ ಆಗಿ ಬೆಳಿಬೇಕು. ಅದರ ಜೊತೆಗೆ ಎಲ್ಲರನ್ನೂ ಸೇರಿಸ್ಕೊಂಡು ನಮ್ಮ ಸಂಸ್ಕೃತಿನ ಹೆಮ್ಮೆ ಪಡೋ ಥರ ಇದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಟು ಈಚ್ ಒನ್ ಆಫ್ ಯು. ಹಾಗೆಯೇ ಇವತ್ತೇನು ಚೆನ್ನಾಗಿ ಓದಿ ವಿದ್ಯಾರ್ಥಿಗಳು ಇವತ್ತು ಅವ್ರಿಗೆ ಫೆಲಿಸಿಟೇಷನ್ ಇದೆ. ಆ ಎಲ್ಲ ಹುಡುಗರು ಧನುಷ್, ಲಭ್ಯಶ್ರೀ, ಕುಮಾರಿ ವಿನುತಾ, ವರ್ಷ, ಕುಮಾರಿ ಸ್ಫೂರ್ತಿ, ಕೌಶಿಕ್ ಮತ್ತು ಹರ್ಷ ಆರ್ಕೆ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಇದೇ ಥರ ಚೆನ್ನಾಗಿ ಓದ್ಕೊಳ್ಳಿ, ದೊಡ್ಡ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬೆಳಿಬೇಕು ಅಂತ ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ, ನಾನು ಭಾಸ್ಕರ್ ರೈ ಕುಕ್ಕೋಳಿ ಮಾತಾಡ್ತಾ ಇದ್ದೇನೆ. ನನ್ನ ಮಿತ್ರರಾದಂತಹ ಪ್ರವೀಣ್ ಕುಮಾರ್ ಕಟ್ಟೆ ಅವರು, ಈಗ ಅವರು ಬೆಂಗಳೂರಿನಲ್ಲಿ ಹೈಕೋರ್ಟ್ ವಕೀಲರು. ಅವರು ಮಂಗಳೂರಿನಲ್ಲಿ STM ಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನನಗೆ ಅವರ ಸಂಪರ್ಕ ಇತ್ತು. ಬರವಣಿಗೆ ಹವ್ಯಾಸ ಇತ್ತು. ಕವಿಗಳು ವಿದ್ಯಾರ್ಥಿ ಕವಿಗೋಷ್ಠಿ ಮಾಡಿದ್ದಾರೆ, ಕವನ ಸಂಕಲನ ಎಲ್ಲ ಹೊರಗೆ ತಂದಿದ್ದಾರೆ. ಆಮೇಲೆ ಅದಕ್ಕೆ ಪ್ರೇರಣೆ ಏನು ಅಂತ ಕೇಳಿದರೆ ಅವರ ತೀರ್ಥರೂಪರಾದಂಥ ದಿವಂಗತ ನೊಣಪ್ಪಗಳು. ಈಗ ಸುಮಾರು ಕೆಲವು ವರ್ಷಗಳ ನಂತರ ನಾನು ಅವರನ್ನು ಮೊನ್ನೆ ಮಂಗಳೂರಿನ ಯಕ್ಷೋತ್ಸವದಲ್ಲಿ ಭೇಟಿಯಾದೆ. ಅವರೊಂದು ಮಾತು ಹೇಳಿದರು, ಅವರ ತಂದೆಯವರ ಹೆಸರಿನಲ್ಲಿ ಮತ್ತು ತಾಯಿಯವರ ಹೆಸರಿನಲ್ಲಿ. ಅವರ ತಂದೆ ದಿವಂಗತ ನೊಣಪ್ಪಗೌಡರು ಮತ್ತು ತಾಯಿ ಶ್ರೀಮತಿ ಗಂಗಮ್ಮ ಅವರ ಸ್ಮರಣಾರ್ಥ ಒಂದು ಪ್ರತಿಷ್ಠಾನ ಮಾಡಿದ್ದಾರೆ, ಗಂಗಾ ಪ್ರತಿಷ್ಠಾನ ಅಂತ, ಕುಮಾರಕೃಪಾ. ಅವರ ಊರಿನಲ್ಲಿ ಕೊಂಬಾರು, ಕಡಬದ ಹತ್ತಿರ ಅದು. ಇವರಿಗೆ ಅವರ ತಂದೆಯವರೇ ಪ್ರೇರಣೆ ಆಗಿದ್ದಾರೆ. ಅವರ ತಂದೆಯವರು ಬಹಳ ಕಷ್ಟದಿಂದ ಜೀವನವನ್ನು ಸಾಗಿಸಿಕೊಂಡು ಆಮೇಲೆ ಸ್ವಯಂ ಪ್ರಯತ್ನದಿಂದ ಬೆಂಗಳೂರಿನಲ್ಲಿ ಕಲಿತು ಸುಬ್ರಹ್ಮಣ್ಯ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತರಾಗಿದ್ದರು. ಸುಮಾರು 6 ದಶಕಗಳ ಹಿಂದೆ ಅವರು ರಚನೆ ಮಾಡಿದಂಥ ಅನೇಕ ಹಾಡುಗಳು ಇವರ ಸಂಗ್ರಹದಲ್ಲಿದೆ. ನೊಣಪ್ಪಗೌಡರು ಬರೆದಂಥ ಒಂದು ಹಾಡು, ಅದು ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟದ್ದು. ಅದನ್ನು ಒಂದು ಲೋಕಾರ್ಪಣೆ ಮಾಡುವಂಥ ಕೆಲಸ ಕೂಡ ಇವತ್ತು ನಡೀತಾ ಇದೆ. ಒಂದು ಕೊಂಬಾರು ಯೂಟ್ಯೂಬ್ ಚಾನಲ್ ಅಂತ ಶುಭಾರಂಭಗೊಂಡು ಅದರ ಮುಖಾಂತರ ಆ ಹಾಡನ್ನು ಇವತ್ತು ಅವರು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೇನೆ ಕಳೆದ 5 ವರ್ಷಗಳಿಂದ ಸಣ್ಣ ಸಣ್ಣ ಪುಟಾಣಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಹೇಳ್ತೇವೆ. ಎಳವೆಯಲ್ಲಿ ಪ್ರತಿಭೆಗಳನ್ನು ಗುರುತಿಸಿದರೆ ಆ ಪ್ರೋತ್ಸಾಹದಿಂದ ಅವರು ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಎನ್ನುವುದನ್ನು ನಂಬಿಕೊಂಡು ಈ ಗಂಗಾ ಪ್ರತಿಷ್ಠಾನ ಕುಮಾರಕೃಪಾ ನಡೆದು ಕೊಂಬಾರ್ನಲ್ಲಿಯೇ ನೆಲೆ ಮನೆಯಲ್ಲಿ ಇವತ್ತು ಮಾಡುವಂಥ ಈ ಒಂದು ಕಾರ್ಯಕ್ರಮ, ಲೋಕಾರ್ಪಣೆ ಆಗ್ತಾ ಇರುವಂಥ ಯೂಟ್ಯೂಬ್ ಚಾನಲ್ ನಮ್ಮ ಕೊಂಬಾರು, ಇದಕ್ಕೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಆನ್ಲೈನ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ, ಬೆಳಿಗ್ಗೆ ಆರಂಭ ಆಗಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಿ ಮತ್ತು ನೇರ ಪ್ರಸಾರದಲ್ಲಿ ನಾವೆಲ್ಲ ಭೇಟಿಯಾಗೋಣ. ಪ್ರವೀಣ್ ಕಟ್ಟೆಯವರ ಈ ಒಂದು ಕೈಂಕರ್ಯ ಮತ್ತು ಆ ಪ್ರತಿಷ್ಠಾನದ ಒಂದು ಕೈಂಕರ್ಯ ಹೀಗೆ ಮುಂದುವರಿಯಲಿ. ಅನೇಕ ವಿದ್ಯಾರ್ಥಿ ಪ್ರತಿಭೆಗಳು ಫಲಾನುಭವಿಗಳಾಗಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲಿ. ದಿವಂಗತ ನೊಣಪ್ಪಗೌಡರ ಹೆಸರು ಅದು ಚಿರಾಯುವಾಗಿ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ.
ಉನ್ಮುಖ ವಿಲಾಸಿಯಾದಂತಹ ಜಾಗೃತ ಜೀವಕ್ಕೆ ನೆಲದ ಬಿತ್ತರವಷ್ಟೇ ಅಲ್ಲ ಆಕಾಶದ ಎತ್ತರವೂ ಬೇಕಾಗುತ್ತದೆ ಎಂಬಂತಹ ಒಂದು ಕವಿ ನುಡಿ ನನಗೆ ಈಗ ನೆನಪಾಗುತ್ತಿದೆ. ಪ್ರಮುಖವಾಗಿ ಸ್ನೇಹಿತರಾದಂತಹ KN ಪ್ರವೀಣ್ ಕುಮಾರ್ ಕಟ್ಟೆ ಅವರ ಒಂದು ವಿಶೇಷವಾದಂತಹ ಅಪರೂಪದ ಪ್ರಯತ್ನವನ್ನು ಕಂಡಾಗ ಪುಟಾಣಿ ಮಕ್ಕಳ 5ನೇ ವರ್ಷದ ಪ್ರತಿಭಾ ಪುರಸ್ಕಾರ, 6 ದಶಕಗಳ ಹಿಂದಿನ ಹಾಡಿನ ಆಲ್ಬಮ್ ಬಿಡುಗಡೆ, ಇದರ ಜೊತೆಗೆ ಕಲಶಪ್ರಾಯವಾಗಿ ನಂಬ ಕೊಂಬಾರು ಎಂಬಂತಹ ಒಂದು ಯೂಟ್ಯೂಬ್ ಚಾನೆಲ್ನ ಲೋಕಾರ್ಪಣೆ, ತ್ರಿವೇಣಿ ಸಂಗಮದಲ್ಲಿ ನಮ್ಮನ್ನು ಮಿಂದು ಪುನೀತರನ್ನಾಗಿ ಮಾಡಿಸುವಂತಹ ಒಂದು ಪ್ರಯತ್ನವನ್ನು ಸ್ನೇಹಿತ ಪ್ರವೀಣ್ ಮಾಡುತ್ತಿದ್ದಾರೆ ಎಂಬುದೇ ಒಂದು ರೀತಿಯಲ್ಲಿ ಪುಳಕ ಮೂಡಿಸುವಂತಹ ವಿಚಾರ. ನನಗೆ ಅತ್ಯಂತ ಆಪ್ತವಾದದ್ದು, ನನ್ನನ್ನು ವಿಶೇಷವಾಗಿ ಗಮನ ಸೆಳೆದಂತಹದ್ದು ಅವರ ನಂಬ ಕೊಂಬಾರು ಸಂಸ್ಕೃತಿಯ ತೇರು ಎಂಬಂತಹ ಹೆಸರಿನ ಒಂದು ಯೂಟ್ಯೂಬ್ ಚಾನೆಲ್ನ ಆರಂಭ ಮಾಡ್ತಾ ಇರತಕ್ಕಂಥದ್ದು. ಹೇಳಿ ಕೇಳಿ ಕೊಂಬಾರು ಎಂಬಂತಹ ಒಂದು ಊರು ಮಲೆಗಳ ಮಧ್ಯದಲ್ಲಿ ತಣ್ಣನೆ ಮಲಗಿರುವಂತಹ ಒಂದು ಪ್ರದೇಶ. ಎಲ್ಲೋ ಕುದುರೆಮುಖದ ಬೆಟ್ಟದ ಕಿಬ್ಬಿಯಲ್ಲಿ ಸಣ್ಣದಾಗಿ ಹುಟ್ಟಿದಂತಹ ನೇತ್ರಾವತಿ, ಇನ್ನು ಕುಮಾರಧಾರ ಪರ್ವತ ಶ್ರೇಣಿಗಳ ಮಧ್ಯದಿಂದ ಉದಿಸಿ ಬರುವಂತಹ ಕುಮಾರಧಾರ ಆರಂಭದಲ್ಲಿ ಒಂದು ಸಣ್ಣ ಹೊಸರು, ಆದರೆ ಇಂದು ಅದು ನಮ್ಮ ದಕ್ಷಿಣ ಕನ್ನಡದ ಕರಾವಳಿಯ ಹಸಿರಿನ ಉಸಿರು. ಯಾಕಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಕೊಂಬಾರು ಕೂಡ ಇದೇ ರೀತಿಯಲ್ಲಿ ಬೆಟ್ಟದ ಕಿಬ್ಬಿಯಿಂದ ಮೂಡಿಬರುತ್ತಿದೆ. ಅದು ನಮ್ಮ ಜನಜೀವನದ ಸಂಸ್ಕೃತಿಯ ತೇರು ಮಾತ್ರವಲ್ಲ, ಉಸಿರು ಆಗಿ ತಲುಪಲಿ ಎತ್ತರದ ಮೇರು ಎಂಬುವಂತಹ ಒಂದು ಶುಭ ಹಾರೈಕೆಯೊಂದಿಗೆ ಕೊಂಬಾರು ಇರುವುದು ಸಿರಿಬಾಗಿಲು ಗ್ರಾಮದಲ್ಲಿ. ಕೊಂಬಾರು ಚಾನೆಲ್ ಕಲೆ, ಸಂಸ್ಕೃತಿ, ಸಾಹಿತ್ಯದ ಸಿರಿಯ ಬಾಗಿಲನ್ನು ತೆರೆಯುವಂತಹ ಒಂದು ವಿಶೇಷವಾದಂತಹ ಪ್ರಯತ್ನದಲ್ಲಿ ಮುಂದಾಗಲಿ ಎಂಬಂತಹ ಹಾರೈಕೆಯನ್ನು ಮತ್ತೊಮ್ಮೆ ಮಾಡುತ್ತಾ, ಪ್ರವೀಣ್ ಕುಮಾರ್ ಕಟ್ಟೆಯವರ ಈ ವಿಶೇಷ ಪ್ರಯತ್ನ ಯಶಸ್ವಿಯಾಗಲಿ. ನಿಮ್ಮ ಈ ಉತ್ಸಾಹದ ವಿಶೇಷವಾದಂತಹ ಪ್ರಯತ್ನದಲ್ಲಿ ಸದಾ ನಿಮ್ಮ ಜೊತೆಗೆ ನಾವು ಇರುತ್ತೇವೆ ಎಂಬಂತಹ ಒಂದು ನುಡಿಯೊಂದಿಗೆ ನಮಸ್ಕಾರ. ಶುಭವಾಗಲಿ, ಮಂಗಳವಾಗಲಿ. ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ನೋಣಪಗೌಡರು ಬಾಲ್ಯದಿಂದಲೇ ಪ್ರತಿಭಾವಂತರು, ಧಾರ್ಮಿಕ ಶ್ರದ್ಧಾಳುಗಳು ಹಾಗೂ ಸಾಹಿತ್ಯ, ಸಂಗೀತ, ಭಜನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಧ್ಯಾಪಕ, ಉಪನ್ಯಾಸಕ ಹಾಗೂ ಪ್ರಾಚಾರ್ಯರಾಗಿ ಹೆಸರು ಗಳಿಸಿದವರು. 2009ರಲ್ಲಿ ಅವರು ಪ್ರಕಟಿಸಿದ ಆತ್ಮಕಥೆ ದೀನತೆಯಿಂದ ಅಧೀನತೆಗೆ ಇವರ ಜೀವನದ ವಿವಿಧ ಘಟ್ಟಗಳ ಜೀವನಾನುಭವವನ್ನು ಕೊಡುವಂತಹದ್ದು ಹಾಗೂ ಆತ್ಮಕಥೆಯ ಆ ಸರಣಿಯಲ್ಲಿ ಒಂದು ಮೌಲ್ಯಯುತವಾದಂಥ ಗ್ರಂಥವಾಗಿದೆ. ಮಾಧ್ಯಮಗಳು ಇಷ್ಟು ಪ್ರವರ್ಧಮಾನಕ್ಕೆ ಬರುವುದಕ್ಕಿಂತ ಮುಂಚೆಯೇ ನವಭಾರತ ಮೊದಲಾದ ಪತ್ರಿಕೆಗಳು ಇವರ ಬಗ್ಗೆ ಸುದ್ದಿಯನ್ನು ಪ್ರಕಟಿಸಿದ್ದವು. ಇವರ ಸುಪುತ್ರ ಶ್ರೀ KN ಪ್ರವೀಣ್ ಕುಮಾರ್ ತಮ್ಮ ತಾಯಿ ತಂದೆಯರ ಸವಿ ನೆನಪಿಗಾಗಿ ಗಂಗಾ ಪ್ರತಿಷ್ಠಾನ ಎಂಬ ಸಂಸ್ಥೆ ಸ್ಥಾಪಿಸಿ ಕಳೆದ 5 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ನೀಡುತ್ತಿರುವುದು ಮೆಚ್ಚತಕ್ಕ ಅಂಶವಾಗಿದೆ. ಇದೀಗ ನಮ್ಮ ಕೊಂಬಾರು ಯೂಟ್ಯೂಬ್ ಚಾನೆಲ್ನ ಶುಭಾರಂಭ ಹಾಗೂ ತಮ್ಮ ತೀರ್ಥರೂಪರು ಬಾಲ್ಯದಲ್ಲಿ ರಚಿಸಿದ ಕವನಗಳ ಆಲ್ಬಮ್ ಬಿಡುಗಡೆ ಮಾಡುತ್ತಿರುವುದು ಅತ್ಯಂತ ಸಮಯೋಚಿತವಾಗಿದೆ. ಅವರ ಈ ಕಾರ್ಯಕ್ರಮಕ್ಕೆ ಸರ್ವ ಶುಭವನ್ನು ಹಾರೈಸುತ್ತೇನೆ ಮತ್ತು ಈ ಮೂಲಕ ಅವರು ಇನ್ನಷ್ಟು ಕಾರ್ಯಕ್ರಮಗಳನ್ನು ನೀಡುವಂತಾಗಲಿ ಎಂದು ಹಾರೈಸುತ್ತೇನೆ. ಷಠಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರ ವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ
ಪ್ರಪದ್ಯೆ ಪ್ರಪದ್ಯೆ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಹೃದಯ ವಿದ್ಯಾಭಿಮಾನಿ ಬಂಧುಗಳಿಗೆ ಮೊತ್ತ ಮೊದಲಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಕುಮಾರ ಪರ್ವತದ ಶ್ರೇಣಿಯ ತಪ್ಪಲಿನಲ್ಲಿ ಶೋಭಿಸುತ್ತಿರುವಂತಹ ಪ್ರದೇಶವೇ ಅದು ಕೊಂಬಾರು. ಇಂತಹ ಕೊಂಬಾರು ಗ್ರಾಮದ ದಿವಂಗತ ಕಟ್ಟೆಮನೆ ಶ್ರೀ ಪುಟ್ಟಣ್ಣಗೌಡ ಹಾಗೂ ಶ್ರೀಮತಿ ವೆಂಕಮ್ಮ ಇವರ ಸುಪುತ್ರರಾಗಿ ಜನಿಸಿ ಕುಕ್ಕೇಶ್ರೀ ಸುಬ್ರಹ್ಮಣ್ಯ ಶ್ರೀ ದೇವಳದ ಆಡಳಿತಕ್ಕೆ ಒಳಪಟ್ಟಂತಹ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಹಾಗೂ ಪ್ರಾಚಾರ್ಯರಾಗಿ 1963ರಿಂದ 1998ರವರೆಗೆ ಸಾರ್ಥಕ ಸೇವೆಯನ್ನು ಸಲ್ಲಿಸಿದವರು ಕುಮಾರಪುರ ಶ್ರೀ ನೋಣಪ್ಪಗೌಡ ಇವರು. ಶ್ರೀಯುತರು ಬಾಲ್ಯದಿಂದಲೇ ಸಂಸ್ಕಾರ, ಸಂಸ್ಕೃತಿ, ಕಲೆ, ಸಾಹಿತ್ಯ, ನಾಟಕ, ವಾಕ್ಚಾತುರ್ಯ, ಭಾಷಣ, ಜ್ಞಾನದಂತಹ ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಂಡವರು. ಕೊಂಬಾರಿನ ಹುಲಿ ಎಂದೇ ಪ್ರಸಿದ್ಧರಾದವರು ಶ್ರೀಯುತ ದಿವಂಗತ ಶ್ರೀ ನೋಣಪ್ಪಗೌಡ ಇವರು. ಇವರು ರಚಿಸಿದ ದಯೆಯನ್ನು ಕರುಣಿಸು ಷಣ್ಮುಖ ಸ್ವಾಮಿಯೇ ಎಂಬ ಪ್ರಾರ್ಥನಾ ಗೀತೆಯು ಇಂದಿಗೂ ಅವರು ಸೇವೆ ಸಲ್ಲಿಸಿದ ವಿದ್ಯಾಸಂಸ್ಥೆಯಲ್ಲಿ ಪ್ರಾರ್ಥನಾ ಗೀತೆಯಾಗಿ ಮೊಳಗುತ್ತಿದೆ. ಶೈಕ್ಷಣಿಕದೊಂದಿಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಇವರು ತನ್ನ ವಿದ್ಯಾಸಂಸ್ಥೆಯಲ್ಲಿ ನಡೆಸಿಕೊಂಡು ಬರುತ್ತಿದ್ದಂತಹ ಶ್ರೀ ಸತ್ಯನಾರಾಯಣ ದೇವರ ಪೂಜೆ, ಶಾರದಾ ಪೂಜೆ, ಪಕ್ಕದ ವನದುರ್ಗ ದೇವಿ ದೇವಸ್ಥಾನದಲ್ಲಿ ನವರಾತ್ರಿಯ ಸಮಯದಲ್ಲಿ ರಂಗಪೂಜೆ ಇತ್ಯಾದಿಗಳನ್ನು ನಡೆಸಿಕೊಂಡು ಬರುತ್ತಿದ್ದ ಶ್ರೀಯುತರು ಅವರ ಆಧ್ಯಾತ್ಮಿಕ ಸಾಧನೆಗೆ ಅವರು ಹಿಡಿದಂತಹ ಕೈಗನ್ನಡಿಯಾಗಿದೆ. ವಿದ್ಯಾರ್ಥಿಗಳ ವಿಕಸನಕ್ಕೆ ನಾಂದಿ ಆಗುವ ಕ್ಷೇತ್ರವೇ ಅದು ಶಾಲಾ ವಾರ್ಷಿಕೋತ್ಸವ. ವಾರ್ಷಿಕೋತ್ಸವ ಇಲ್ಲದ ಶಾಲೆ, ಉತ್ಸವವಿಲ್ಲದ ದೇವಾಲಯ. ಇದು ಶ್ರೀಯುತ ನೋಣಪ್ಪಗೌಡರ ನಾಣ್ಣುಡಿ. ಇದಕ್ಕೆ ಪೂರಕವಾಗಿ ತಾನು ಇದ್ದಷ್ಟು ವರ್ಷಗಳ ಕಾಲ ಆ ವಿದ್ಯಾಸಂಸ್ಥೆಯಲ್ಲಿ ಆಹೋರಾತ್ರಿ ಆಡಳಿತ ಮಂಡಳಿ, ಪೋಷಕ ವೃಂದ ಹಾಗೂ ಹಿರಿಯ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬಂದದ್ದು ಖಂಡಿತವಾಗಿಯೂ ಅವಿಸ್ಮರಣೀಯ. ಹೀಗೆ ಶಿಕ್ಷಕ ಎಂಬ ಪದಕ್ಕೆ ಅನ್ವರ್ಥವಾಗಿರುವಂತಹ ಶ್ರೀಯುತರು ಕೃಷಿ ಹಾಗೂ ಸಾಮಾಜಿಕ ಕಿಂಕರನಾಗಿರುವ ಶ್ರೀಯುತ ಕೆ ಪ್ರಸನ್ನಕುಮಾರ, ನ್ಯಾಯಾಧೀಶನಾಗಿ ಬೆಳಗಬೇಕೆಂಬ ಇವರ ಮಹತ್ತರವಾದ ಆಸೆಯನ್ನು ಪೂರೈಸಿದ ಇವರ ಎರಡನೇ ಮಗ ಪ್ರಕೃತ ಬೆಂಗಳೂರಿನಲ್ಲಿ ನ್ಯಾಯಾಧೀಶರಾಗಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀ ಕೆ ಪ್ರವೀಣ್ ಕುಮಾರ್ ಹಾಗೂ ಉಪನ್ಯಾಸಕಿಯಾಗಿದ್ದ ಮಗಳು ದಿವಂಗತ ಶ್ರೀ ಕೆ ಕೃಷ್ಣಕುಮಾರಿ. ಹೀಗೆ 3 ಮಕ್ಕಳನ್ನು ಪಡೆದು ಮಡದಿ ಗಂಗಮ್ಮ ಇವರೊಂದಿಗೆ ಆದರ್ಶ ದಾಂಪತ್ಯವನ್ನು ನಡೆಸಿ ಕೊಂಬಾರ್ನಂತಹ ಕ್ಷೇತ್ರದಲ್ಲಿ ಸೂರ್ಯನಂತೆ ಬೆಳಗಿ ಪರಮಾತ್ಮನ ಪಾದವನ್ನು ಸೇರಿದವರು ದಿವಂಗತ ಶ್ರೀಯುತ ನೋಣಪ್ಪಗೌಡ ಇವರು ನೆಟ್ಟಂತಹ ಶೈಕ್ಷಣಿಕ ಹಾಗೂ ಆಧ್ಯಾತ್ಮಿಕ ಸಸ್ಯಗಳನ್ನು ಪೋಷಿಸಿಕೊಂಡು ಬರುವವರು ಇವರ ಮಕ್ಕಳು. ಈ ವೃಕ್ಷದಲ್ಲಿ ಮಾಗಿರುವ ಹಣ್ಣುಗಳೇ ಇವರು ಪ್ರತಿ ವರ್ಷ ತಮ್ಮ ಗಂಗಾ ಪ್ರತಿಷ್ಠಾನ ಕುಮಾರಪುರ ಎಂಬ ನಾಮಾಂಕಿತದಲ್ಲಿ ನಡೆಸಿಕೊಂಡು ಬರುವ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ಹಾಗೂ ಶೈಕ್ಷಣಿಕ ವರ್ಷದ ಆಸುಪಾಸಿನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಇಂಥದ್ದು ಈ ಕಾರ್ಯಕ್ರಮಗಳು ಆ ಊರಿನಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕನಸಿನಲ್ಲಿಯೂ ಅಚ್ಚಳಿಯದೆ ಉಳಿದದ್ದು
ಈ 5 ವರ್ಷದ ಇತಿಹಾಸ. ಹಾಗಾಗಿ ಇಂದು ಶುಭಾರಂಭಗೊಳ್ಳುತ್ತಿರುವ ನಮ್ಮ ಕುಂಬಾರು ಯೂಟ್ಯೂಬ್ ಚಾನೆಲ್ ಹಾಗೂ ದಯೆಯನ್ನು ಕರುಣಿಸು ಷಣ್ಮುಖ ಸ್ವಾಮಿ ಆಲ್ಬಮ್ ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಯಾಗುವುದರ ಮೂಲಕ ಶ್ರೀ ಕೆ ನೋಣಪ್ಪಗೌಡರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಿದ KN ಪ್ರವೀಣ್ ಕುಮಾರ್ ಹಾಗೂ ಪ್ರಸನ್ನ ಕುಮಾರ್ ಹಾಗೂ ಪ್ರತಿಷ್ಠಾನದ ಸರ್ವ ಸಹೃದಯಿ ಬಂಧುಗಳಿಗೆ ಆ ಭಗವಂತನು ಆಯುರಾರೋಗ್ಯ ವಿದ್ಯಾ ಬುದ್ಧಿ ಸಕಲ ಗುಣಗಳನ್ನು ಇತ್ತು ಈ ಪ್ರತಿಷ್ಠಾನವು ಹೆಮ್ಮರವಾಗಿ ಬೆಳೆದು ಸಮಾಜದಲ್ಲಿ ಶೋಭಾಯಮಾನವಾಗುವಂತೆ ಆ ಶ್ರೀ ಸುಬ್ರಹ್ಮಣ್ಯನು ಸರ್ವ ವಿಧದಿಂದಲೂ ಆಶೀರ್ವದಿಸಲಿ ಎಂದು ನಾನು ಈ 5ನೇ ವರ್ಷದ ಈ ಶುಭ ಸಮಾರಂಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕುಂಬಾರು ಯೂಟ್ಯೂಬ್ ಚಾನಲ್ನ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ತಂದೆಯವರಾದ ನಿವೃತ್ತ ಪ್ರಾಚಾರ್ಯ ದಿವಂಗತ ಶ್ರೀಯುತ ನೋಣಪ್ಪಗೌಡರು 1950ರ ದಶಕದಲ್ಲಿ ತಮ್ಮ ಬಾಲ್ಯ ಜೀವನದಲ್ಲಿ ರಚಿಸಿದಂತಹ ಸುಂದರ ಕವನಗಳು ಇಂದು ಸುಮಾರು 75 ವರ್ಷಗಳ ನಂತರ ರಾಗ ಸಂಯೋಜನೆಗೊಂಡು ಯೂಟ್ಯೂಬ್ ಚಾನಲ್ನಲ್ಲಿ ಬಿತ್ತರಗೊಳ್ಳುತ್ತಿರುವುದು ಅತ್ಯಂತ ಸಂತೋಷ ತುಂಬಿದಂತಹ ವಿಚಾರವಾಗಿದೆ. ಆಗಿನ ಹೆಸರಾಂತ ಕವಿಗಳಾದಂತಹ ಕುವೆಂಪು, BM ಇದಿನಬ್ಬ, ದಿನಕರ ದೇಸಾಯಿಯಂತಹವರ ಪ್ರೇರಣೆಯಿಂದ ನಮ್ಮ ತಂದೆಯವರು ಅತ್ಯಂತ ಅರ್ಥಪೂರ್ಣವಾಗಿ ಇಂದಿನ ಕಾಲಕ್ಕೂ ಸೂಕ್ತವಾದಂತಹ ಕವನಗಳು ಅವರ ಹಸ್ತದಿಂದ ರಚನೆಗೊಂಡು ಮಾರ್ಗದರ್ಶನ ನೀಡುವಂತಹ ಒಂದು ಸಂದೇಶವನ್ನು ಇಂದು ನಮ್ಮ ಕುಂಬಾರು ಚಾನಲ್ ನೀಡುತ್ತಿರುವುದು ಶ್ಲಾಘನೀಯ. ನಮ್ಮ ಕುಂಬಾರು ಚಾನಲ್ ಹೆಚ್ಚು ಜನಪ್ರಿಯವಾಗಲಿ, ಹೆಚ್ಚೆಚ್ಚು ವೀಕ್ಷಕರು ಈ ಒಂದು ಚಾನಲ್ನ ಚಂದಾದಾರರಾಗಿ ವೀಕ್ಷಿಸಿ ಪೋಷಿಸುವಂತಾಗಲಿ ಎಂದು ನಾನು ದಿವಂಗತ ನೋಣಪ್ಪಗೌಡರ ಹಿರಿಯ ಮಗನಾಗಿ ಅತ್ಯಂತ ಪ್ರೀತಿಯಿಂದ ಹೃದಯ ತುಂಬಿ ಹಾರೈಸುತ್ತಿದ್ದೇನೆ. ಶುಭವಾಗಲಿ. ಗಂಗಾ ಪ್ರತಿಷ್ಠಾನ ಕುಮಾರಪುರ ದಿವಂಗತ ಶ್ರೀ ಕೆ ನೋಣಪ್ಪಗೌಡ ಮತ್ತು ಶ್ರೀಮತಿ ಎಸ್ ಗಂಗಮ್ಮ ಇವರ ಸ್ಮರಣಾರ್ಥ 5ನೇ ವರ್ಷದ ಪ್ರತಿಭಾ ಪುರಸ್ಕಾರ ಈ ಆನ್ಲೈನ್ ಕಾರ್ಯಕ್ರಮ ಒಂದು ವಿಶಿಷ್ಟವಾದ ಒಂದು ಆನ್ಲೈನ್ ಕಾರ್ಯಕ್ರಮ. ಇದಕ್ಕೆ ಬಂದಿರುವಂಥ ಎಲ್ಲ ಮಹನೀಯರಿಗೆ ನಮಸ್ಕರಿಸ್ತಾ, ಇಂಥ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮ ಅಂತ ಹೇಳಲು ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಇದು ಒಂದು ನಿಜವಾಗಿಯೂ ನಮಗೆ ಒಂದು ಹೆಮ್ಮೆ ತರುವಂಥ ಕಾರ್ಯಕ್ರಮ. ನಮ್ಮ ಗ್ರಾಮದ ದಿವಂಗತ ಶ್ರೀ ನೋಣಪ್ಪಗೌಡರ ಸ್ಮರಣಾರ್ಥವಾಗಿ ಅವರ ಸುಪುತ್ರ, ನನ್ನ ಮಿತ್ರ, ಹೈಕೋರ್ಟ್ ಅಡ್ವೊಕೇಟ್ ಆದಂಥ
ಪ್ರವೀಣ್ ಕಟ್ಟೆಯವರು ಗಂಗಾ ಪ್ರತಿಷ್ಠಾನವನ್ನು ಆರಂಭಿಸಿ ತಮ್ಮ ತಂದೆಯ ಆದರ್ಶಗಳನ್ನು ಮುಂದುವರಿಸುವ ಉದ್ದೇಶದಿಂದ ಈ ಪ್ರತಿಷ್ಠಾನವು ಕೊಂಬಾರು ಗ್ರಾಮದ ಮಕ್ಕಳ ಮತ್ತು ಈ ಯುವಕರಲ್ಲಿ ಥಿಂಕ್ ಬಿಗ್, ಆ್ಯಕ್ಟ್ ಬಿಗ್ ಆ್ಯಂಡ್ ಡ್ರೀಮ್ ಬಿಗ್ ಎಂಬ ಧ್ಯೇಯದೊಂದಿಗೆ ದೊಡ್ಡದಾಗಿ ಯೋಚಿಸುವುದು, ದೊಡ್ಡದಾಗಿ ನಡೆದುಕೊಳ್ಳುವುದು ಮತ್ತು ದೊಡ್ಡದಾಗಿ ಕನಸು ಕಾಣುವ ಒಂದು ಮನೋಭಾವವನ್ನು ಬೆಳೆಸುವ ನಿಟ್ಟಿನಲ್ಲಿ ಪ್ರಾರಂಭಿಸಿದ್ದಾರೆ. ಮೊದಲನೇದಾಗಿ ನಾನು ದಿವಂಗತ ಶ್ರೀಯುತ ನೋನಪ್ಪ ಗೌಡ್ರನ್ನು ಈ ಸಂದರ್ಭದಲ್ಲಿ ಮನಸಾರೆ ಸ್ಮರಿಸಲು ಬಯಸುತ್ತೇನೆ. ದಿವಂಗತ ಶ್ರೀಯುತ ನೋನಪ್ಪ ಗೌಡ್ರು ನನ್ನ ಗುರುಗಳು. ಅವರು ನನಗೆ ಗುರುಗಳು ಮಾತ್ರವಲ್ಲದೆ ನಮ್ಮ ತಂದೆಯವರ ಒಂದು ಬಹಳ ಆತ್ಮೀಯ ಹಿತೈಷಿಗಳು ಆಗಿದ್ದರು. ನಮ್ಮ ಗ್ರಾಮದಲ್ಲಿ ಅನೇಕ ಮಕ್ಕಳಿಗೆ ನನ್ನ ಹಾಗೆ ಒಂದು ದೊಡ್ಡ ಕನಸು ಕಾಣಲು, ಉನ್ನತ ಶಿಕ್ಷಣ ಪಡೆಯಲು ಅವರೊಂದು ಸದಾ ಪ್ರೇರಣೆಯಾಗಿದ್ದರು, ಸದಾ ಪ್ರೇರೇಪಿಸುತ್ತಿದ್ದರು. ಸುಮಾರು 40-50ರ ದಶಕದಲ್ಲೇ ಇಂತಹ ಒಂದು ಅವಕಾಶಗಳನ್ನು ಯಾರು ಕಲ್ಪಿಸಲು ಅಸಾಧ್ಯವಾದ ಸಮಯದಲ್ಲಿ ನಮ್ಮ ಇಡೀ ಗ್ರಾಮಕ್ಕೆ ಡಬಲ್ ಗ್ರ್ಯಾಜುಯೇಟ್ MA ಪದವಿ ಪಡೆದ ಏಕೈಕ ಒಂದು ವ್ಯಕ್ತಿಯಾಗಿ ಅವರು ಈ ಗ್ರಾಮದಲ್ಲಿ ಗುರುತಿಸಿಕೊಂಡವರು. ಈ ಗ್ರಾಮದಲ್ಲಿ ಮಾತ್ರವಲ್ಲದೆ ನಮ್ಮ ಈ ಸಾಧಾರಣ ಈ ಜಿಲ್ಲೆಯಲ್ಲೇ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಅವರು ಒಂದು ಡಬಲ್ ಗ್ರ್ಯಾಜುಯೇಟ್ ಪದವೀಧರರಾಗಿ ಗುರುತಿಸಿಕೊಂಡವರು. ಅವರ ಮಾರ್ಗದರ್ಶನ ಮತ್ತು ಉತ್ತೇಜನದಿಂದಲೇ ನಾನು ಇಂದು ಈ ಸ್ಥಾನಕ್ಕೆ ಬಂದಿದ್ದೇನೆಂದು ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ನಾನು ಇಂದು ಏನಾಗಿದ್ದೇನೆಯೋ ಇದು ನನ್ನ ತಂದೆ ತಾಯಿಯವರ ಆಶೀರ್ವಾದ ಮಾತ್ರವಲ್ಲದೆ, ನನ್ನ ಕುಟುಂಬಸ್ಥರ ಆಶೀರ್ವಾದ ಮಾತ್ರವಲ್ಲದೆ, ನನ್ನ ಗುರುಗಳಾದ ಶ್ರೀಯುತ ನೋನಪ್ಪ ಗೌಡರ ಕೃಪೆಯ ಒಂದು ಫಲ. ಅವರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ನನ್ನ ಇನ್ನಿಬ್ಬರು ಗುರುಗಳನ್ನು ನೆನಪಿಸಲು ಇಚ್ಛಿಸ್ತೇನೆ. ಅವರೇ ಶ್ರೀಯುತ ಹಿರಿಯಣ್ಣ ಸರ್ ಅವರು ಮತ್ತು ಅವರ ಪತ್ನಿ ಟೀಚರ್ ವಸಂತಿ ಅವರು, ಹಾಗೂ ಶ್ರೀಯುತ ಯಶವಂತ ರೈ ಅವರು. ಅವರು ಈ 3-4 ಜನರ ಆಶೀರ್ವಾದದಿಂದ, ಅವರ ಉತ್ತೇಜನದಿಂದ, ಅವರ ಎಂಕರೇಜ್ಮೆಂಟಿಂದ, ಅವರ ಸಪೋರ್ಟಿಂದ ನಾನು ಈ ಸ್ಥಾನಕ್ಕೆ ಬರುವಲ್ಲಿ ಸಫಲನಾಗಿದ್ದೇನೆ. ಕಳೆದ 5 ವರ್ಷಗಳಿಂದ ಈ ಅಕಾಡೆಮಿಕ್ಸಲ್ಲಿ 95ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತೇಜನ, ಮಾರ್ಗದರ್ಶನ, ಬೆಂಬಲ ನೀಡುವ ಮೂಲಕ ಅವರನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಈ ಗಂಗಾ ಪ್ರತಿಷ್ಠಾನದ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ. ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಭವಿಷ್ಯದ ಪ್ರಯತ್ನಗಳಿಗೆ ನನ್ನ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಇಚ್ಛಿಸುತ್ತೇನೆ. ಗ್ರಾಮದ ಪ್ರತಿಯೊಬ್ಬ ಮಗು ಶಿಕ್ಷಣದ ಮೂಲಕ ಪ್ರಗತಿ ಸಾಧಿಸಬೇಕು ಎಂಬ ತಮ್ಮ ತಂದೆಯವರ ಈ ಕನಸನ್ನು ನನಸಾಗಿಸುವ ಈ ದಿಸೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ಶ್ರೀ ಪ್ರವೀಣ್ ಕಟ್ಟೆಯವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಲು ಇಚ್ಛಿಸ್ತೇನೆ. ನನ್ನ ಕುಟುಂಬದ ಸದಸ್ಯರ ಪರವಾಗಿಯೂ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛಿಸ್ತೇನೆ. ಹೊಸದಾಗಿ ಆರಂಭವಾಗುತ್ತಿರುವ ನಮ್ಮ ಕೊಂಬಾರು ಯೂಟ್ಯೂಬ್ ಚಾನೆಲ್ ಸಹ ಇದಕ್ಕೂ ಕೂಡ ನನ್ನ ಹಾರ್ದಿಕ ಶುಭಕಾಮನೆಗಳು. ಈ ಚಾನೆಲ್ ಮುಖಾಂತರ ನಮ್ಮ ಗ್ರಾಮದ ಸಂಸ್ಕೃತಿ, ಪರಂಪರೆ, ಕಾರ್ಯಕ್ರಮಗಳು ಮತ್ತು ಹೊಸ ಮಾಹಿತಿಗಳು
ನಮ್ಮ ಈ ಭಾಗದ ಜನರಿಗೆ ಇನ್ನಷ್ಟು ತಲುಪಲಿ ಎಂದು ಬಯಸುತ್ತಾ, ನನಗೆ ಒಂದು ಇಂಥ ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದಿಸುತ್ತಾ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಗಾಡ್ ಬ್ಲೆಸ್ ಯು ಆಲ್. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾಲಕ್ಷ್ಮಿ ದೇವರಡ್ಕ ಅಂತ. ನಾನು ಹವ್ಯಾಸಿ ಲೇಖಕಿ, ಹಾಗೆ ವೃತ್ತಿಯಲ್ಲಿ ರಾಗ ಸಂಯೋಜಕಿ, ಹಾಗೆ ಗಾಯಕಿ. ಇತ್ತೀಚೆಗೆ ನಾನು ಮತ್ತು ನನ್ನ ಗೀಚು ಅನ್ನುವಂತಹ ಒಂದು ಸಾಹಿತ್ಯಿಕ ವಾಟ್ಸಪ್ ಬಳಗದ ಮೂಲಕ ಪರಿಚಿತರಾದಂತಹ, ವೃತ್ತಿಯಲ್ಲಿ ವಕೀಲರು, ಪ್ರವೃತ್ತಿಯಲ್ಲಿ ಲೇಖಕರು ಆದಂತಹ ಶ್ರೀ KN ಪ್ರವೀಣ್ ಕುಮಾರ್ ಅವರು ತಮ್ಮ ತಂದೆಯವರಾದಂತಹ ದಿವಂಗತ ಶ್ರೀ K ನೋಣಪ್ಪಗೌಡರು ಬರೆದಂತಹ ಆತ್ಮಕಥನ ದೀನತೆಯಿಂದ ಅಧೀನತೆಯೆಡೆಗೆ ಅಂತ ಆ ಪುಸ್ತಕವನ್ನು ನನಗೆ ಕಳಿಸಿ, ಇದರಲ್ಲಿ ಈ ಪುಸ್ತಕದ 4ನೇ ಭಾಗದಲ್ಲಿ ಒಂದಷ್ಟು ಕವಿತೆಗಳುಂಟು, ಅದನ್ನು ನೀವು ರಾಗ ಸಂಯೋಜಿಸಿ ಹಾಡಿಸ್ಬೋದಾ ಅಂತ ಕೇಳಿದರು. ಇದರಲ್ಲಿ 4 ಕವಿತೆಗಳನ್ನು ನಾನು ಆಯ್ಕೆ ಮಾಡಿಕೊಂಡೆ. ಮುಖ್ಯವಾಗಿ ಇದರಲ್ಲಿ ಕೊಂಬಾರು ಗ್ರಾಮವನ್ನು ವರ್ಣಿಸಿ ಬರೆದಿರುವಂತಹ ಒಂದು ಹಾಡು ನಮ್ಮ ಕೊಂಬಾರು ಅಂತ. ಅದನ್ನು ನಮ್ಮ ನಾಡಿನ ಖ್ಯಾತ ಗಾಯಕಿ ಶ್ರೀಮತಿ ಮಂಗಳ ರವಿಯವರು ಹಾಡಿದ್ದಾರೆ. ನನ್ನ ರಾಗ ಸಂಯೋಜನೆಯಲ್ಲಿ ಆ ಹಾಡನ್ನು ಅವ್ರು ಹಾಡಿದ್ದಾರೆ. ಹಾಗೆ ಅದರಲ್ಲಿ ನವಕರ್ನಾಟಕ ಅಂತ ಒಂದು ಹಾಡಿದೆ. ಆ ಹಾಡನ್ನು ನಾನು ಸಂಯೋಜನೆ ಮಾಡಿ ಹಾಡಿದ್ದೇನೆ. ನಾನು ಮತ್ತು ಅಖಿಲ ಅವರು ಹಾಡಿದ್ದೇವೆ. ಮತ್ತೊಂದು ಹಾಡು ನಮ್ಮ ಶಾಲೆ ಅಂತ, ಅದನ್ನು ಅಖಿಲ ನೆಕ್ರಾಜಿ ಅವರು ಹಾಡಿದ್ದಾರೆ. ಹಾಗೆ ಇನ್ನೊಂದು ಹಾಡು ಜೀವನ ವಿಮರ್ಶೆ ಅಂತ, ಅದನ್ನು ನಾನು ರಾಗ ಸಂಯೋಜನೆ ಮಾಡಿ ನಾನೇ ಹಾಡಿದ್ದೇನೆ ಅದನ್ನು. ಹೀಗೆ ಈ ಎಲ್ಲ ಗೀತೆಗಳು ಕೂಡ ಶ್ರೀಯುತ ಪ್ರವೀಣ್ ಕುಮಾರ್ ಅವರ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯಲ್ಲಿ ಮೂಡಿ ಬರುವುದಿದೆ. ಈ ಎಲ್ಲ ಪ್ರಯತ್ನಗಳಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆಯೇ ಶಕ್ತಿ, ಆಸ್ತಿ. ಈ ಎಲ್ಲ ಹಾಡುಗಳನ್ನು ಆಲಿಸಿ ಪ್ರೀತಿ ಇರಲಿ. ಧನ್ಯವಾದಗಳು. ಹರಿ ಓಂ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ನಾನು ರಘು ಬಿಜೂರು, ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಾಪಕನಾಗಿ ನಿವೃತ್ತಿಯನ್ನು ಹೊಂದಿರುತ್ತೇನೆ. ಸದ್ಯ ಎಕ್ಸೆಲ್ PU ಕಾಲೇಜ್ ಗುರುವಾನ್ಕೆರೆಯಲ್ಲಿ ಸಂಸ್ಕೃತ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕೆಲವು ವರ್ಷಗಳಿಂದ ಅವರ ಕಿರಿಯ ಪುತ್ರರಾದಂತಹ ದಿವಂಗತ ನೋಣಪ್ಪಗೌಡರ ಕಿರಿಯ ಪುತ್ರರಾದಂತಹ ಪ್ರವೀಣ್ ಕಟ್ಟೆಯವರು ನನಗೆ ಆತ್ಮೀಯ ಸ್ನೇಹಿತರಾಗಿದ್ದರು. ತಂದೆ ಗತಿಸುವ ಮುನ್ನ ಶ್ರೀಯುತರಿಗೆ ನನ್ನ ನಂತರ ನೀವು ಈ ಕೆಲಸವನ್ನು ಮಾಡ್ತಾ ಬರಬೇಕು. ಯಾವ ಕೆಲಸ ಅಂತ ಹೇಳಿದ್ರೆ ಸಮಾಜ ಸೇವೆ, ಸಮಾಜದಲ್ಲಿ ಓದುತ್ತಿರುವಂತಹ ಬುದ್ಧಿವಂತ ಮಕ್ಕಳನ್ನು, ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ಮಕ್ಕಳಿಗೆ ಪ್ರೋತ್ಸಾಹ ಕೊಡುತ್ತಾ ಬರಬೇಕು, ಸಾಧಕರನ್ನು ಗುರುತಿಸಬೇಕು, ಸಮಾಜ ಸೇವೆ ಮಾಡಬೇಕು ಎನ್ನುವುದಾಗಿ ಹೇಳಿದ್ರಂತೆ. ಆ ಮೂಲಕ ಗಂಗಾ ಪ್ರತಿಷ್ಠಾನ ಎನ್ನುವಂತಹ ಒಂದು ಟ್ರಸ್ಟನ್ನು ಸ್ಥಾಪಿಸಿ ಆ ಮೂಲಕ ಜನಸೇವೆಯನ್ನು ಅವರ ಪುತ್ರರು ಮಾಡ್ತಾ ಬಂದಿದ್ದಾರೆ. ದೀನತೆಯಿಂದ ಅಧೀನತೆಗೆ ದಿವಂಗತ ನೋಣಪ್ಪಗೌಡರು ಅವರ ಆತ್ಮಕಥನ, ಅದರಲ್ಲಿ ಅವರ ತಮ್ಮ ಅನಿಸಿಕೆಗಳನ್ನು ಬರೆದುಕೊಂಡಿದ್ದಾರೆ ಮತ್ತು ಕವನಗಳನ್ನು ಬರೆದಿದ್ದಾರೆ. ಆ ಕವನಗಳನ್ನು ನಾನು ಅನೇಕ ಬಾರಿ ಅವರ ವಾರ್ಷಿಕ ಕಾರ್ಯಕ್ರಮಗಳಲ್ಲಿ ನಾನು ಹಾಡಿದ್ದೇನೆ. ಪ್ರವೀಣ್ ರವರ ಆಸೆಯಂತೆ ಶಾಶ್ವತವಾಗಿ ಒಂದು ಧ್ವನಿ ಸುರುಳಿ ನಮ್ಮಲ್ಲಿರಬೇಕು, ತಂದೆಯವರ ಬರೆದಂತಹ ರಚಿಸಿದಂಥ ಹಾಡುಗಳ ಬಗ್ಗೆ ಅಂದ್ಕೊಂಡು ನನ್ನಲ್ಲಿ ಒಂದು ಧ್ವನಿ ಮುದ್ರಿಕೆಯನ್ನು ಮಾಡಿಕೊಡಬಹುದೇ ಅಂತ ಕೇಳಿದರು. ನಾನು ಹೊಸ ಪರಿಸರಕ್ಕೆ ಬಂದೆ. ಸ್ವಲ್ಪ ಬಿಡುವಿಲ್ಲದ ಸಮಯದಲ್ಲಿ ಕೂಡ ಅವರ ಪ್ರೀತಿಗೆ ಒಪ್ಪಿಕೊಂಡು ಸುಮಾರು 6 ಪದ್ಯಗಳಿಗೆ ರಾಗವನ್ನು ಸಂಯೋಜಿಸಿ ಹಾಡಿದ್ದೇನೆ.
ದಿವಂಗತ ನವಣಪ್ಪಗೌಡರ ಬಗ್ಗೆ ಹೇಳುವುದಂದ್ರೆ, ನಾನು ಅವರಿಗಿಂತ ತುಂಬ ಚಿಕ್ಕವನು. ಅವರ ಬಗ್ಗೆ ಹೇಳಲಿಕ್ಕೆ ಅವರ ಸಮಕಾಲೀನರು ಚೆನ್ನಾಗಿ ಹೇಳಬಲ್ಲರು. ನಾನು ಆ ಸಂಸ್ಥೆಗೆ ಸೇರೋ ಹೊತ್ತಿಗೆ ದಿವಂಗತ ನವಣಪ್ಪಗೌಡರು ನಿವೃತ್ತಿ ಆದರೂ ಕೂಡ ಅವರ ಮನೆ ಸುಬ್ರಹ್ಮಣ್ಯದಲ್ಲೇ ಇರುವುದರಿಂದ ಅನೇಕ ಬಾರಿ ನಾನು ಅವರನ್ನು ನೋಡಿದ್ದೇನೆ. ಅವರ ಬಗ್ಗೆಯೂ ಕೂಡ ಅವರ ಪುಸ್ತಕಗಳಿಂದ ಮತ್ತು ಜನಮಾನಸದಿಂದ ತುಂಬ ಕೇಳಿ ತಿಳಿದುಕೊಂಡಿದ್ದೆ. ಬಾಲ್ಯದಲ್ಲಿ ಅತ್ಯಂತ ಬುದ್ಧಿವಂತರಾಗಿದ್ದರು. ಅತ್ಯಂತ ಬುದ್ಧಿವಂತರು ಅಂತ ಹೇಳಿದ್ರೆ ಬಹಳ ಚುರುಕಾಗಿದ್ದಂತಹ ಹುಡುಗ. ಶಾಲೆಗೆ ಹೋಗಲೇ ಇಲ್ಲ ಅಂತೆ. ಶಾಲೆಗೆ ಹೋಗೋ ಮೊದಲೇ ಅವರಿಗೆ ಓದು ಬರಲಿಕ್ಕೆ ಬರ್ತಿತ್ತು ಅಂತ. ಆಗ ಇವನ ಬುದ್ಧಿವಂತಿಕೆಯನ್ನು ತಿಳಿದಂಥ ಊರ ಜನರು ಇವರನ್ನ ಶಾಲೆಗೆ ಸೇರಿಸುವಂತೆ ಪ್ರೇರೇಪಿಸಿದ್ರಂತೆ. ಹಾಗೆ ಶಾಲೆ ಸೇರುವ ಹೊತ್ತಿಗೆ ಅವರಿಗೆ 11-12 ವರ್ಷ ದಾಟಿತ್ತು. ಆದ ಕಾರಣ ಅವರನ್ನ ನೇರವಾಗಿ 4ನೇ ತರಗತಿಗೆ ಸೇರಿಸಿದ್ದಾರೆ ಎಂದು ನಾನು ಕೇಳಿ ತಿಳಿಯಲ್ಪಟ್ಟೆ. ಆದರೆ ಅವರು ವಿದ್ಯಾಭ್ಯಾಸದಲ್ಲಿ ಅತ್ಯಂತ ಬುದ್ಧಿವಂತ ಹುಡುಗ ಎನ್ನುವುದು 2 ಮಾತಿಲ್ಲ. ಅವರು ವಿದ್ಯಾರ್ಥಿಯಾಗಿದ್ದಾಗ ಅನೇಕ ಭಾಷಣ ಸ್ಪರ್ಧೆ ಇರ್ಬೋದು, ಕಾಲೇಜಿಗೆ ಬಂದಾಗ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಪ್ರಥಮ ಸ್ಥಾನವನ್ನು ಭಾಷಣದಲ್ಲಿ ಇನ್ನಿತರ ಚಟುವಟಿಕೆಗಳಲ್ಲಿ ಪಡೆದುಕೊಳ್ತಾ ಇದ್ರು ಅಂತ ನಾನು ಕೇಳಿದ್ದೇನೆ. ದಿವಂಗತ ಶ್ರೀಯುತರು ಅವರಿಗೆ ತಮ್ಮ ಊರು, ತಮ್ಮ ಪರಿಸರ, ತಮ್ಮ ಊರಿನ ಮಕ್ಕಳು ಎಲ್ಲ ಬುದ್ಧಿವಂತರಾಗಬೇಕು ಮತ್ತು ತಮ್ಮ ಊರಿನ ಪ್ರಕೃತಿ ಸೌಂದರ್ಯವನ್ನು ಅವರ ಪದ್ಯಗಳಲ್ಲಿ ವರ್ಣಿಸ್ತಾರೆ. ಅವರ ಪ್ರಥಮ ಪದ್ಯವೇ ಮೇತಿಗುಡ್ಡೆ ಎನ್ನುವಂಥ ಪದ್ಯದಲ್ಲಿ ತಮ್ಮೂರಿನ ಜನಮಾನಸವನ್ನು ಅವರು ಬರೆದುಕೊಳ್ತಾರೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೊಂಬಾರು ಎನ್ನುವಂತಹ ಕುಗ್ರಾಮದಲ್ಲಿ ಹುಟ್ಟಿದ್ರು. ಆ ಊರು ಕುಗ್ರಾಮವಾದರೂ ಕೂಡ ಪ್ರಕೃತಿ ಸೌಂದರ್ಯವನ್ನು ತನ್ನತ್ತ ಸೆಳೆಯುವಂತೆ ಮಾಡುತ್ತಿತ್ತು. ಸುತ್ತಲೂ ಪರ್ವತಗಳು, ನದಿಗಳ ಹರಿಯುವಿಕೆ, ಕಾಡುಗಳು, ಇವನ್ನ ಅವರು ಆ ಪದ್ಯಗಳಲ್ಲಿ ವರ್ಣಿಸ್ತಾರೆ. ಇವರು ರಚಿಸಿರುವ ಪದ್ಯಗಳಲ್ಲಿ 6 ಪದ್ಯಗಳನ್ನು ನಾನು ಹಾಡಿದ್ದೇನೆ. ರಾಗ ಸಂಯೋಜಿಸಿ ಧ್ವನಿಯನ್ನು ಕೊಟ್ಟಿದ್ದೇನೆ. ಪ್ರಾರ್ಥನಾ ಗೀತೆ ಕೂಡ ಇಂದಿಗೂ ಕೂಡ ಅವರ ಶಾಲೆಯಲ್ಲಿ ಪ್ರತಿದಿನ ಮಕ್ಕಳ ಬಾಯಲ್ಲಿ ಪ್ರಾರ್ಥನಾ ಗೀತವಾಗಿ ಉಲಿಯುತ್ತಿದೆ. ಅವರ ಪದ್ಯದಲ್ಲಿ ಪ್ರಕೃತಿ ಸೌಂದರ್ಯದ ಬಗ್ಗೆ, ತನ್ನೂರಿನ ಜನ ಅವಿದ್ಯಾವಂತರಾದರೂ ಬುದ್ಧಿವಂತರು, ಬುದ್ಧಿವಂತಿಕೆಯಲ್ಲಿ ದುಡಿಮೆಯ ದೇವರೆಂದು ನಂಬಿದ್ದವರು ಎಂದು ಅವರು ಬರೀತಾರೆ. ಆಮೇಲೆ ಜೀವನ ವಿಮರ್ಶೆ ಎನ್ನುವಂತಹ ಪದ್ಯದಲ್ಲಿ ಕೂಡ ತಮ್ಮ ಭಾವನೆಯನ್ನು ನಿರೂಪಿಸುತ್ತಾ ಮಾನವ ಜಾತಿ ಒಂದೇ, ಪ್ರಗತಿ ಪಾಠಶಾಲೆ, ಜನಸೇವೆ ಜನಾರ್ದನ ಸೇವೆ ಎಂಬುದನ್ನು ಅವರು ಒತ್ತಿ ಹೇಳ್ತಾರೆ. ಎಮ್ಮ ಶಾಲೆ ಎನ್ನುವಂತಹ ಪದ್ಯದಲ್ಲಿ ತನ್ನೂರಿನ ಶಾಲೆ ಬಗ್ಗೆ ಬಹಳ ಪ್ರೀತಿಯಿಂದ ಅವರೇ ಸ್ಥಾಪಿಸಿದಂತಹ ಶಾಲೆಯ ಬಗ್ಗೆ ಅವರು ಹೇಳ್ತಾರೆ. ನನ್ನೂರಿನ ಜನ ಓದಬೇಕು, ಓದಿ ಮುಂದೆ ಬರಬೇಕು ಎನ್ನುವುದು ಅವರ ಆಶಯವಾಗಿತ್ತು. ನವಕರ್ನಾಟಕ ಎನ್ನುವಂತಹ ಪದ್ಯದಲ್ಲಿ ಯುವಕರಿಗೆ ದೇಶದ ಬಗ್ಗೆ ಅಭಿಮಾನ ಮೂಡುವಂತೆ, ದೇಶಪ್ರೇಮ ಅಭಿಮಾನ ಮೂಡುವಂತೆ ಅವರು ಅದರಲ್ಲಿ ನಿರೂಪಿಸುತ್ತಾರೆ. ಸ್ವಾತಂತ್ರ್ಯ ಸಮರ ಎನ್ನುವಂತಹ ಪದ್ಯದಲ್ಲಿ ಕೂಡ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ಹೇಗೆ ಬಂದರು ಮತ್ತು ಏನು ಮಾಡಲು ಯತ್ನಿಸಿದರು, ಇಲ್ಲಿಯ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನಿಸಿದರು ಅವರು ಅನ್ನುವುದಾಗಿ ಅವರು ಬರೆದುಕೊಳ್ತಾರೆ. ಸೊ ನವಣಪ್ಪಗೌಡರು ಬಿಟ್ಟು ಹೋದಂತಹ ಅವರ ಆಶಯವನ್ನು ಅವರ ಮಕ್ಕಳು, ಅವರ ಕುಟುಂಬದವರು ಈಗ ಅದನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಗಂಗಾ ಪ್ರತಿಷ್ಠಾನ ಎನ್ನುವಂತಹ ಸಂಸ್ಥೆಯಿಂದ
ತಮ್ಮ ತಂದೆ ತಾಯಿಯವರು ಹಾಕಿಕೊಟ್ಟಂತಹ ಮಾರ್ಗವನ್ನು ಅನುಸರಿಸುತ್ತಾ ಜನಸೇವೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಕಿರಿಯ ಮಗ ಮತ್ತು ಅವರ ನೊಣಪ್ಪಗೌಡರ ಮಕ್ಕಳೆಲ್ಲ ಸೇರಿ ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ತಂದೆಯ ಆಸೆಯನ್ನು ಈಡೇರಿಸಲಿಕ್ಕೆ ಕಂಕಣಬದ್ಧರಾಗಿದ್ದಾರೆ. ಆ ನಿಟ್ಟಿನಲ್ಲಿ ದೇವರು ಅವರಿಗೆ ಆಯುರಾರೋಗ್ಯ ಸಕಲ ಭಾಗ್ಯವನ್ನು ಕೊಟ್ಟು ಕರುಣಿಸಲೆಂದು ನಾನು ಪ್ರಾರ್ಥಿಸುತ್ತೇನೆ. ದಿವಂಗತ ನೊಣಪ್ಪಗೌಡರ ಆಶಯ, ಜೀವಿತಾವಧಿಯ ಆಶಯವನ್ನು ಅವರ ಮಕ್ಕಳು ನೆರವೇರಿಸಲಿ ಎಂದು ನಾನು ಭಾವಿಸುತ್ತೇನೆ. ದೇವರವರಿಗೆ ಅಂತಹ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತೇನೆ. ದಿವಂಗತ ನೊಣಪ್ಪಗೌಡರಿಗೆ ಭಗವಂತನು ತನ್ನ ಸಾನ್ನಿಧ್ಯದಲ್ಲಿ ಅವರಿಗೆ ಶಾಂತಿ, ನೆಮ್ಮದಿ, ಸದ್ಗತಿಯನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಸಮಸ್ತರಿಗೂ ಮಾವಜಿ ಮುದ್ದಪ್ಪನ ಹೃತ್ಪೂರ್ವಕ ವಂದನೆಗಳು. ಗಂಗಾ ಪ್ರತಿಷ್ಠಾನ, ಕುಮಾರಪುರ, ಕೊಂಬಾರು, ಕಡಪ ತಾಲೂಕಿನಲ್ಲಿ ನಡೆಯುತ್ತಿರುವ ದಿವಂಗತ ಕೊಂಬಾರು ನೊಣಪ್ಪಗೌಡ ಮತ್ತು ಅವರ ಧರ್ಮಪತ್ನಿ ದಿವಂಗತ ಗಂಗಮ್ಮ ಇವರ ಶಾಶ್ವತ ಸ್ಮರಣಾರ್ಥವಾಗಿ ಕೊಂಬಾರು ವ್ಯಾಪ್ತಿಯ 2024-2025 ಶೈಕ್ಷಣಿಕ ವರ್ಷದ ಪ್ರತಿಭಾವಂತ ವಿದ್ಯಾರ್ಥಿಗಳ 5ನೇ ವರ್ಷದ ಪ್ರತಿಭಾ ಪುರಸ್ಕಾರವು ಗಂಗಾ ಫಾರ್ಮ್ಸ್ನ ನೆಲೆಯಲ್ಲಿ ಜರುಗುತ್ತಿರುವುದು ತುಂಬ ಸಂತೋಷ. ಈ ಶುಭ ಸಂದರ್ಭದಲ್ಲಿ ನಮ್ಮ ಕೊಂಬಾರು ಯೂಟ್ಯೂಬ್ ಚಾನೆಲ್ನ ಶುಭಾರಂಭ ಹಾಗೂ ದಿವಂಗತ ನೊಣಪ್ಪಗೌಡರು ಬಾಲ್ಯದಲ್ಲಿ ರಚಿಸಿ ಸ್ವತಃ ಸದಾ ಹಾಡುತ್ತಿದ್ದ ಆಲ್ಬಮ್ ಇದರ ಬಿಡುಗಡೆಯ ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಂದೆಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂಬುತ್ತಾ ಶುಭ ಕೋರುತ್ತಾ ಮುಂದೆ ಸಮಾಜಕ್ಕೆ ಹಾಗೂ ಮುಂದಿನ ಜನಾಂಗಕ್ಕೆ ದಾರಿ ದೀಪವಾಗಲಿ ಎಂದು ಶ್ರೀದೇವರನ್ನು ಪ್ರಾರ್ಥಿಸುತ್ತಾ ಅವರ ಹತ್ತಿರದ ಬಂಧುವಾಗಿ ನನ್ನ ಅಕ್ಕ ಮತ್ತು ಭಾವ ಮತ್ತು ಮಕ್ಕಳು ಬಗ್ಗೆ ಒಂದೆರಡು ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಲು ಇಚ್ಛಿಸುತ್ತಾ ನಿಮ್ಮ ಮುಂದೆ ಒಂದೆರಡು ವಿಷಯಗಳನ್ನು ಅವರ ಬಾಲ್ಯದ ಕಷ್ಟ ಕಾರ್ಪಣ್ಯಗಳು, ಅವರು ಹೇಗೆ ಪ್ರತಿಭಾವಂತನಾಗಿ ಮೇಲಕ್ಕೆ ಬಂದರು ಅಂತ ಹೇಳೋ ವಿಚಾರವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡಲು ಇಚ್ಛೆಪಡ್ತೇನೆ. ಕೊಂಬಾರು ನೊಣಪ್ಪಗೌಡರು ಅವರು ಬಹಳ ಹಿಂದುಳಿದ, ನಮ್ಮ ಸುಳ್ಯ ತಾಲೂಕಾಗಿತ್ತು, ಹಿಂದುಳಿದ ಗ್ರಾಮದ ಕೊಂಬಾರಿನಲ್ಲಿ ಹುಟ್ಟಿ ಬಂದು ಆಗ ಅವರ ಮನೆ ಹತ್ತಿರ ಯಾವುದೇ ಶಾಲೆಗಳಿರಲಿಲ್ಲ. ದೂರದ ಅಲ್ಲಿ ಕೊಂಬಾರು ಶಾಲೆಗೆ ಹೋಗುವಷ್ಟು ಅವರಿಗೆ ಸಂದರ್ಭವೂ ಇರಲಿಲ್ಲ. ಮನೆಯಲ್ಲಿ ಕೊನೆಯ ಮಗನಾಗಿ ಅವ್ರನ್ನೆಲ್ಲರೂ ಪೊಡಿಯ ಅಂತ ಕರೀತಾ ಇದ್ರು. ಹಾಗಾಗಿ ಅವರಿಗೆ ಕೆಲಸ ದನ ಕಾಯುವುದು. ಇವರು ದನ ಕಾಯುತ್ತಾ ಮೇಯಿಸ್ತಾ ಆ ಶಾಲೆಯ ಹತ್ತಿರ ದಿನ ಹೋಗುವಂಥ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡು ಅಲ್ಲಿ ಶಾಲೆಯ ಹತ್ತಿರದಲ್ಲಿ ನಿಂತುಕೊಂಡು ಶಾಲೆಯ ಗೋಡೆಯ ಪಕ್ಕಕ್ಕೆ ಕಿವಿಗೊಟ್ಟು ಅಲ್ಲಿ ಅಧ್ಯಾಪಕರು ಮಾಡುತ್ತಿದ್ದ ಪಾಠವನ್ನೆಲ್ಲ ಅವರು ಗ್ರಹಿಸುತ್ತಾ ಅದನ್ನು ಬಾಯ್ಪಾಠ ಮಾಡುತ್ತಾ ಎಲ್ಲ ಕಲಿತು ಮೆಲುಕು ಹಾಕುತ್ತಾ ಬಂದು ಒಂದು ದಿವಸ ಕ್ಲಾಸಿನಲ್ಲಿ ಅಧ್ಯಾಪಕರು ಮಾಡಿದ ಪಾಠದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳುವಾಗ ವಿದ್ಯಾರ್ಥಿಗಳು ಯಾರೂ ಒಳಗಡೆಯಿಂದ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ. ಬದಲಾಗಿ ಗೋಡೆಯ ಹೊರಗಡೆಯಿಂದ ಉತ್ತರ ಅದು ಓತಪ್ರೋತವಾಗಿ ಕಂಚಿನ ಕಂಠದಲ್ಲಿ ಉತ್ತರವು ಬಂದು ತಲುಪ್ತಿತ್ತು. ಇದನ್ನು ನೋಡಿ ಅಧ್ಯಾಪಕರು ಯಾರು ಅಂತೇಳಿ ಹುಡುಕಿ ನೋಡಿದಾಗ ಇದು ಈ ದನ ಕಾಯುವ ಹುಡುಗ. ಅವರನ್ನು ವಿಚಾರಿಸಿ ಅವರ ತಂದೆ ತಾಯಿಯ ಒಂದು ಪರಿಚಯವನ್ನು, ಮನೆಯ ವಿಳಾಸವನ್ನು ಪಡೆದು ಅಧ್ಯಾಪಕರಾದ ಶಂಕರಗೌಡರು ಅಲ್ಲಿಗೆ ಹೋದರು. ಹೋಗಿ ಅವರನ್ನು, ನಿಮ್ಮ ಮಗ ಪ್ರತಿಭಾವಂತ, ಅವನನ್ನು ಹೀಗೆ ಬಿಡಬಾರ್ದು, ಅವರನ್ನು ಓದಿಸಬೇಕು ಅಂತೇಳಿ ಅವರನ್ನು ಹಠ ಕಟ್ಟಿ ಅವರನ್ನು ಶಾಲೆಗೆ ಸೇರಿಸಿಕೊಂಡು ಮುಂದೆಗೆ ಅಲ್ಲಿ ಅವರು ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಅವರು ಡಬಲ್ ಪ್ರಮೋಷನ್ ಅಂತಿತ್ತು ಆಗಿನ ಕಾಲದಲ್ಲಿ. ಆಗ ಶಾಲೆಗೆ ಹೋಗುವ ಹೊತ್ತಿಗೆ ಅವರು 10 ವರ್ಷ ಪ್ರಾಯ. ಅಲ್ಲಿಂದ ಮುಂದೆ ಅವರು ಓದಿ ಮಂಗಳೂರಿಗೆ ಕಾಶಿ ಹೈಸ್ಕೂಲ್ನಲ್ಲಿ ವಾರಾನ್ನದಲ್ಲಿ ಊಟ ಮಾಡಿಕೊಂಡು ಕಾಶಿ ಹೈಸ್ಕೂಲ್ನಲ್ಲಿ ಅವರು ಅವರ ಮ್ಯಾಟ್ರಿಕ್ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು.
ಆ ಸಂದರ್ಭದಲ್ಲಿ ನನ್ನ ಸೋದರ ಭಾವನಾದ ಚಾತುಬಾಯಿ ಪರಮೇಶ್ವರ ಗೌಡರು ಇವರ ಪರಿಚಯಸ್ಥರಾಗಿ ಸ್ನೇಹಿತರಾಗಿ ಅವರ ಕಷ್ಟವನ್ನು ನೆನಪಿಸಿಕೊಂಡು ಇವರಿಗೆ ನಮ್ಮ ಮಾವನಿಂದ ಏನಾದರೂ ಸಹಾಯ ಆಗಬಹುದು ಅಂತ ಹೇಳೋ ದೃಷ್ಟಿಯಿಂದ ಅವರನ್ನು ನಮ್ಮ ತಂದೆಯವರ ಹತ್ರ ಅವರ ವಿಚಾರವನ್ನು ಪ್ರಸ್ತಾಪಿಸಿ ಅವರನ್ನು ಒಂದು ದಿವಸ ಕರೆದುಕೊಂಡು ಬಂದು, ಆಗ ನೀನು ಓದ್ತೀಯಾ, ನೀನು ಓದುವುದಾದರೆ ಯಾವತ್ತೂ ಸೋಲಬಾರದು, ಓದುವುದಾದರೆ ನಿನ್ನನ್ನು ಎಷ್ಟು ಓದಿದ್ರು ನಾನು ಓದಿಸ್ತೇನೆ ಅಂತ ಹೇಳುವಂಥ ಒಂದು ವಿಶ್ವಾಸವನ್ನು ಅವರಿಗೆ ಕೊಟ್ಟು ಮುಂದಿನ ಅವರ ವಿದ್ಯಾಭ್ಯಾಸ ಖರ್ಚನ್ನು ನಮ್ಮ ತಂದೆಯವರು ಭರಿಸಿದರು. ಇದೇ ಹೊತ್ತಿನಲ್ಲಿ ಕಾಶಿ ಹೈಸ್ಕೂಲ್ನಲ್ಲಿ ಪ್ರತಿಯೊಂದು ಕವನ ಸ್ಪರ್ಧೆಯಲ್ಲಿ, ಭಾಷಣ ಸ್ಪರ್ಧೆಯಲ್ಲಿ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ಇಡೀ ಮಂಗಳೂರು ಶಾಲೆಗಳಿಗೆ ಅವರು ಪ್ರಪ್ರಥಮವಾಗಿ ಬಂದು ಆಗಿನ ದಿನಪತ್ರಿಕೆ ನವಭಾರತದಲ್ಲಿ ನೋಣಪ್ಪ ಗೌಡರು ನಮ್ಮ ಭಾವನವರ ಫೋಟೋ ಮತ್ತು ವಿಷಯಗಳು ಆಗಾಗ ಬರ್ತಿದ್ದು ತುಂಬನೇ ಇದು ಅವರಿಗೆ ಪ್ರಚಾರವನ್ನು ಕೊಟ್ಟಿತ್ತು. ಆದರೆ ಅವರ ಮುಂದಿನ ಭವಿಷ್ಯತ್ತಿಗೆ ಯಾವುದೇ ದಾರಿ ಇರಲಿಲ್ಲ. ಹಾಗಾಗಿ ನಮ್ಮ ತಂದೆಯವರ ಹತ್ರ ಬಂದರು. ತಂದೆಯವರು ಒಪ್ಪಿ ಅವರನ್ನು ಓದಿಸಿ ಆ ನಂತರ ಇಲ್ಲಿ ಪುತ್ತೂರಿನಲ್ಲಿ ಅವರನ್ನು PUC ಮಾಡಿಸಿ ಆಮೇಲೆ ಅವರು ಬೆಂಗಳೂರಿನ ಸೈಂಟ್ ಜೋಸೆಫ್ಸ್ ಕಾಲೇಜಿನಲ್ಲಿ ಹೋಗಿ ಅವರ BA ವಿದ್ಯಾಭ್ಯಾಸವನ್ನು ಮಾಡಿದರು. ಅಲ್ಲಿ ಕೂಡ ಅವರು ಪ್ರಥಮ ಶ್ರೇಣಿಯಲ್ಲಿ ಪಾಸಾದರು. ಮಾತ್ರವಲ್ಲ, ಅಲ್ಲಿಯೂ ಕೂಡ ಹಲವಾರು ಬಹುಮಾನಗಳನ್ನು ಗೆದ್ದು ಅವರು ಒಂದು ಹೆಮ್ಮೆಯ ವಿದ್ಯಾರ್ಥಿಯಾಗಿದ್ದರು. ಮುಂದೆಗೆ ಅವರನ್ನು IAS ಮಾಡಬೇಕು ಅಂತ ನಮ್ಮ ತಂದೆಯವರಿಗೆ ಆಸೆ ಇತ್ತು, ಅವರಿಗೂ ಆಸೆ ಇತ್ತು. ಆದರೆ ಅವರಿಗೆ ವಯಸ್ಸು ಮೀರಿದ ಕಾರಣ 10 ವರ್ಷದಲ್ಲಿ ಅವರು ಶಾಲೆಗೆ ಹೋದವರು. ಆದ ಕಾರಣ ಅವರಿಗೆ ವಯಸ್ಸು ಮೀರಿದ ಕಾರಣ ಅವರಿಗೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಮುಂದೆಗೆ ಒಬ್ಬ ವಕೀಲನಾಗಿ ಮಾಡಬೇಕು ಅಂತ ಹೇಳುವಂಥ ಇಚ್ಛೆಯು ನಮ್ಮ ತಂದೆಯವರಿಗಿತ್ತು, ಅವರಿಗಿತ್ತು. ಆದರೆ ಆ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿದ್ದಂಥ ಕೂಜಿಕೋಡು ಸುಬ್ರಹ್ಮಣ್ಯ ಗೌಡರು ಆಗಿನ MLA ಅವರು ಅಲ್ಲಿ ಒಂದು ಹೈಸ್ಕೂಲನ್ನು ತೆರೆದು ನಮ್ಮ ಊರಿನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಈ ಒಂದು ಸಂಸ್ಥೆ ನಡೆಸಬೇಕು, ಅದಕ್ಕೆ ಪ್ರತಿಭಾವಂತನಾದಂಥ ನಿನ್ನಂಥವ್ರು ಬೇಕು ಇಲ್ಲಿ ಅವರ ಮಕ್ಕಳಿಗೆ ಪಾಠ ಹೇಳಲಿಕ್ಕೆ ಹೇಳಿ ಅವರನ್ನು ಆ ಶಾಲೆಗೆ ಅಧ್ಯಾಪಕರನ್ನಾಗಿ ಮಾಡಿದರು. ಅದು ಅವರಿಗೂ ಸ್ವಲ್ಪ ಸಮಾಧಾನ ಇತ್ತು, ನಮ್ಮ ತಂದೆಯವರಿಗೂ ಸ್ವಲ್ಪ ಬೇಸರ ಇತ್ತು. ಆದರೂ ಒಂದು ಒಳ್ಳೆಯ ಕಾರ್ಯ. ಆ ನಂತರ ಅವರು ಅಲ್ಲಿ B.Ed ಮಾಡಿದರು. ಮುಂದೆ ಹಲವಾರು ವರ್ಷ ಆ ಹೈಸ್ಕೂಲ್ನಲ್ಲಿ ದುಡಿದ್ರು. ಆ ನಂತರ ಅಲ್ಲಿಯ ಕಾಲೇಜ್ ಆಗಲಿಕ್ಕೂ ಸಮೇತ ಇವರೇ ಪ್ರೇರೇಪಣೆ. ಇದೇ ಹೊತ್ತಿನಲ್ಲಿ ಅವರ ಹುಟ್ಟೂರಾದಂಥ ಕೊಂಬಾರು ಸಿರಿಬಾಗಿಲು ಅಂತ ಹೇಳ್ತಾರೆ ಈಗ ನಾವು, ಅಲ್ಲಿ ಒಂದು ಶಾಲೆಯನ್ನು ಅವರೇ ಪ್ರಯತ್ನಪಟ್ಟು ಅವರ ಎಲ್ಲ ಪ್ರತಿಭಾನ್ವಿತೆಗೆ ಬೇಕಾಗಿ, ಅವರ ಪ್ರತಿಭೆ ಬೇಕಾಗಿ, ಅವರ ಒಳ್ಳೆತನ ಮೇಲಾಗಿ ಅವರು ಬಹಳಷ್ಟು ಸ್ವಚ್ಛ ಇಂಗ್ಲೀಷ್ ಮಾತಾಡುವವರು. ಇಂಗ್ಲೀಷಲ್ಲಿ ಮಾತಾಡೋದಂದ್ರೆ ಅವ್ರಿಗೆ ಭಾರಿ ಖುಷಿ. ಹಾಗೆ ಆಗಿನ DDPI ಅವರನ್ನೆಲ್ಲ ಭೇಟಿಯಾಗಿ ಆ ನಂತರ ಅಲ್ಲಿ ಒಂದು ಪರವಾನಗಿ ಪಡೆದು ಸಿರಿಬಾಗಿಲಿನ ಒಂದು ಕಿರಿಯ ಪ್ರಾಥಮಿಕ ಶಾಲೆಯನ್ನು ಅವರು ಲೈಸೆನ್ಸ್ ಪಡೆದು ಪರವಾನಗಿ ಪಡೆದು ಅಲ್ಲಿ ಉದ್ಘಾಟನೆ ಮಾಡಿಸಿದರು. ಆ ಉದ್ಘಾಟನೆ ದಿವಸ ನಾನು ತುಂಬ ಚಿಕ್ಕವ, ನಮ್ಮ ತಂದೆಯವರು ಸಮೇತ ಹೋಗಿ ಆ ಶಾಲೆಯನ್ನು ಉದ್ಘಾಟನೆ ಮಾಡಿದವರು ನಮ್ಮ ತಂದೆಯವರು. ಆಗ ಈಗಿನ ಪರಿಸ್ಥಿತಿ ಕೊಂಬಾರು ಅಥವಾ ಈ ದಾರಿ ರೋಡು, ಸುಬ್ರಹ್ಮಣ್ಯ ರೋಡು ಎಲ್ಲ ಇರಲಿಲ್ಲ. ಎಲ್ಲ ಹೊಳೆ, ದಾಟ್ಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ, ನಡೆದು ಹೋಗಬೇಕು. ಜೀಪಲ್ಲಿ ಹೋದರೂ ಜೀಪ್ ಹೂತು ಹೋಗಿ ಅದನ್ನು ದೂಡಲಿಕ್ಕೆ ಮತ್ತೆ ಜನ ಬರಬೇಕು. ಈ ಪರಿಸ್ಥಿತಿಯಲ್ಲಿದ್ದಂಥ ಗ್ರಾಮವನ್ನು ಅವರ ಮಗ ಪ್ರಸನ್ನ ಕುಮಾರ್, ಅವರ ಹಿರಿಯ ಮಗ, ಪಂಚಾಯತಿನ ಅಧ್ಯಕ್ಷನಾಗಿ ಆ ಪಂಚಾಯತನ್ನು ಕೊಂಬಾರನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿ MLAಗಳ ಹತ್ರ, ಮಂತ್ರಿಗಳ ಹತ್ರ ಎಲ್ಲ ಸಂಪರ್ಕಿಸಿ ತುಂಬನೇ ಆ ಗ್ರಾಮವನ್ನು ಅಭಿವೃದ್ಧಿ ಮಾಡಿದರು. ಅದೇ ಹೊತ್ತಿನಲ್ಲಿ ಸುಬ್ರಹ್ಮಣ್ಯದಲ್ಲಿ ಮಕ್ಕಳನ್ನು ಶಾಲೆಗೋಸ್ಕರವಾಗಿ ರೂಮ್ ಮಾಡಿ ಪ್ರಸನ್ನ ಕುಮಾರ್, ಅದೇ ರೀತಿ ಪ್ರವೀಣ ಮತ್ತು ಅವರ ಅಕ್ಕ ಕೃಷ್ಣ ಅಂತೇಳಿ ಅವರ ಮಗಳು ನಮ್ಮ ಸೊಸೆ, ಅವಳೆಲ್ಲ ಅಲ್ಲಿ ಮನೆಯಲ್ಲಿ ಅಕ್ಕನಲ್ಲಿ ಬಿಟ್ಟು ಬಿಡಾರ ಮಾಡಿ ಅಲ್ಲಿ ಇರ್ತಿದ್ರು. ಕೆಲವು ಸರ್ತಿ ಅವರು ಅಲ್ಲಿದ್ದು ಅಕ್ಕ ಮನೆಯಲ್ಲಿ ಕೃಷಿ ಕೆಲಸ ನೋಡ್ತಿದ್ರು. ಈ ಸಂದರ್ಭದಲ್ಲಿ ಅಲ್ಲಿಯ ಮಕ್ಕಳನ್ನೆಲ್ಲ ಹೋಗಿ ಅಕ್ಕ ಶಾಲೆಗೆ ಕಳಿಸ್ಬೇಕು ಅಂತೇಳಿ ಮಕ್ಕಳಿಗೆ ರವಕ್ಕೆ, ಮಕ್ಕಳಿಗೆ ಲಂಗ ಇತ್ಯಾದಿಗಳನ್ನು ಕೊಟ್ಟು ಅವ್ರನ್ನೆಲ್ಲ ಶಾಲೆಗೆ ಕಳಿಸಲಿಕ್ಕೆ ಪ್ರೋತ್ಸಾಹಿಸಿ ಅವರಿಗೆ ಒಂದು ಭಾರಿ ಉತ್ತೇಜನ ಕೊಟ್ಟು ಅಲ್ಲಿ ಮಕ್ಕಳನ್ನೆಲ್ಲ ವಿದ್ಯಾವಂತರನ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಇಲ್ಲಿ ಮಕ್ಕಳು ಓದಿ ಕಿರಿಯ ಮಗ ಪ್ರಸನ್ನ ಪ್ರೆಸಿಡೆಂಟ್ ಆದಂತೆಯೇ ಕಿರಿಯ ಮಗ ಪ್ರವೀಣ್ ಕುಮಾರ್ ಹೈಕೋರ್ಟು ವಕೀಲನಾಗಿ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಇವತ್ತು ನಮಗೆ ಹೆಮ್ಮೆ ಅಂದರೆ ನಮ್ಮೊಬ್ಬ ಹುಡುಗ ಹೈಕೋರ್ಟ್ನಲ್ಲಿ ಪ್ರತಿಭಾವಂತ ವಕೀಲನಾಗಿದ್ದಾನೆ ಅಂತ ಹೇಳುವಂಥದ್ದು ಹೆಮ್ಮೆ. ಅದೇ ರೀತಿಯಲ್ಲಿ ನಮ್ಮ ಮಗಳು, ನಮ್ಮ ಅಕ್ಕನ ಮಗಳು, ಅವಳು MA ಮಾಡಿ ಅದೇ ಕಾಲೇಜಿನಲ್ಲಿ ಅವಳು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ
ಅವಳು ಪಾಠ ಮಾಡುತ್ತಾ ಮಾಡುತ್ತಾ ಕ್ಲಾಸಿನಲ್ಲಿ ಕುಸಿದು ಬಿದ್ದು ಪ್ರಾಣ ಬಿಟ್ಟಳು. ಇದು ನಮಗಿವತ್ತು ದುಃಖದ ವಿಚಾರ, ಆದರೆ ಹೆಮ್ಮೆಯ ವಿಚಾರ ಕೂಡ. ಇದು ಲಕ್ಷಕ್ಕೊಬ್ಬರಿಗೆ, ಕೋಟಿಗೊಬ್ಬರಿಗೆ ಮಾತ್ರ ಇಂಥ ಅವಕಾಶಗಳು ಸಿಕ್ಕುವಂಥದ್ದು. ಅದು ನಮ್ಮ ಮಗಳಿಗೆ ಸಿಕ್ಕಿದೆ. ಅವಳು ಇವತ್ತು ನಮ್ಮ ಹತ್ರ ಇಲ್ಲವಾದರೂ ಕೂಡ ಅವಳ ಚಿರಸ್ಮರಣೀಯ ಹಾಗೂ ಅವಳ ಜೀವ ಅಜರಾಮರವ ಅಂತ ಹೇಳುವಂಥ ಒಂದು ಹೆಮ್ಮೆ ನಮಗುಂಟು. ಅವಳ ಆ ಚಿಕ್ಕ ಮಗುವಿಗೆ ತಾಯಿಯ ಅಗಲಿಕೆ, ಗಂಡನಿಗೆ ತನ್ನ ಪತ್ನಿ ಅಗಲಿಕೆ, ಒಡ ಹುಟ್ಟಿದವರಿಗೆ ತನ್ನ ಒಡ ಹುಟ್ಟಿದವಳ ಅಗಲಿಕೆ ಇದ್ದರೂ ಅದರ ಬಗ್ಗೆ ಒಂದು ಹೆಮ್ಮೆ ಇರ್ತದೆ. ನಮಗೂ ಇದೆ ಅದು. ಅವಳಿಗೆ ದೇವರು ಅವಳ ಮಕ್ಕಳಿಗೆ ಅವರಿಗೆ ಸರ್ವ ಇಷ್ಟಾರ್ಥ ಸಿದ್ಧಿ ನೆರವೇರಿಸಲು ಒಳ್ಳೆಯದು ಮಾಡಲಿ. ಅದೇ ಪ್ರಕಾರ ಈಗ ನಮ್ಮ ಮಕ್ಕಳು ನೋಣಪ್ಪಗೌಡರು ಮತ್ತು ಗಂಗಮ್ಮ ಅವರ ಮಕ್ಕಳು ಒಂದು ಗಂಗಾ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಂಪ್ರತಿ ಅವರನ್ನು ಹುಡುಕಿ ಹಳ್ಳಿಯ ಮಕ್ಕಳಿಗೆ ಅವರು ಪ್ರತಿಭಾ ಪುರಸ್ಕಾರ ಧನ ಸಹಾಯ ಮಾಡುವುದು ಅಥವಾ ಅವರಿಗೆ ಬೇಕಾದಂಥ ಮಾರ್ಗದರ್ಶನ ನೀಡುವಂಥದ್ದು, ಅವರನ್ನು ಮುಂದಿನ ಪೀಳಿಗೆಗೆ ತಯಾರು ಮಾಡುವಂಥ, ವಿದ್ಯಾಭ್ಯಾಸಕ್ಕೆ ಏಳಿಗೆಗೆ ತಯಾರು ಮಾಡುವಂಥ ಕೆಲಸವನ್ನು ಅವರು ಇವತ್ತು ಮಾಡ್ತಾ ಇದ್ದಾರೆ. ಇದು ಇವತ್ತು 5ನೇ ವರ್ಷ. ಇದೇ ಸುಸಂದರ್ಭದಲ್ಲಿ ಅವರು ಒಂದು ಕೊಂಬಾರು ಯೂಟ್ಯೂಬ್ ಚಾನಲ್ ಅಂತ ಹೇಳುವಂಥದ್ದನ್ನು, ಒಂದು ಸುದ್ದಿ ಚಾನಲನ್ನು ಇವತ್ತು ಅವರು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಅವರ ತಂದೆಯವರು ಬಾಲ್ಯದಲ್ಲಿ ಹಾಡಿದಂಥ ಹಾಡುಗಳು, ಅವರು ರಚಿಸಿದಂಥ ಕವನಗಳು, ಅವರು ನಮ್ಮ ಮನೆಗೆ ಬಂದಾಗ ಇಲ್ಲಿ ಮಂಡ್ಯಕೋಲ್ನಲ್ಲಿ ಕೂಡ ಮಂಡ್ಯಕೋಲ್ನ ಬಗ್ಗೆ ಅಥವಾ ಪ್ರಕೃತಿಯ ಬಗ್ಗೆ ಅವರು ಹಲವಾರು ಪದ್ಯಗಳನ್ನು ಬರೆದು ಸ್ವತಃ ಹಾಡ್ತಾ ಇದ್ದರು. ಅವರಿಗೆ ಅಂಥ ಒಂದು ಒಳ್ಳೆ ಸುಮಧುರ ಕಂಠವೂ ಇತ್ತು. ಆ ಕಂಚಿನ ಕಂಠದಲ್ಲಿ ಹಾಡಿದ್ರಂದ್ರೆ ಅದನ್ನು ಕೇಳ್ತಾ ಕೇಳ್ತಾ ಗಂಟೆಗಟ್ಟಲೆಗಳೇ ಕಳೆದು ಹೋದು ಗೊತ್ತಾಗ್ತಿರಲಿಲ್ಲ ನಾವು ಚಿಕ್ಕದಿದ್ದಾಗ. ಅಂಥ ಒಂದು ಪ್ರತಿಭಾವಂತರಾಗಿದ್ದ ನಮ್ಮ ಭಾವನವರ ಹಾಗೂ ಈ ಮಕ್ಕಳ ಏಳಿಗೆಗೆ, ಗಂಡನ ಏಳಿಗೆಗೆ ಮತ್ತು ತನ್ನ ಕುಟುಂಬ ಹಾಗೂ ಸಮಾಜದ ಏಳಿಗೆಗೆ ದುಡಿದಂಥ ನಮ್ಮ ಅಕ್ಕನ ಹೆಸರಿನಲ್ಲಿ ಅವರು ಈ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುವುದು ನಮಗೆ ತುಂಬ ಗರ್ವ, ಗೌರವ, ಹೆಮ್ಮೆ ಹಾಗೂ ಅದು ಸದಾಕಾಲ ಜನಸ್ಥಾಯಿಯಾಗಿ ಚಿರಸ್ಥಾಯಿಯಾಗಿ ಜನಮನದಲ್ಲಿ ನೆಲೆ ಊರಲಿ, ಅದು ಸರ್ವರಿಗೂ ಸಹಕಾರಿಯಾಗಲಿ ಅಂತ ನಾವು ಇಚ್ಛಿಸುತ್ತಾ, ಅದೇ ಸಂದರ್ಭದಲ್ಲಿ ಇನ್ನೊಂದು ಸಂತಸ ಸುದ್ದಿ, ನಮ್ಮ ಅಕ್ಕನ ಮಗ ಅಳಿಯ ತೇಜಕುಮಾರ್ ಬಡ್ಡಡ್ಕ ಅಂತ ಹೇಳುವವರು ಅವರು ಈ ವರ್ಷದಲ್ಲಿ ನಮ್ಮ ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆರಿಸಿ ಬಂದಿದ್ದಾರೆ. ಇದೆಲ್ಲವೂ ನಮ್ಮ ಮಾವಜಿಗೆ ಒಂದು ಹೆಮ್ಮೆ ತರುವ ವಿಚಾರಗಳು. ಹಾಗೆಯೇ ಅವರಿಗೆಲ್ಲರಿಗೂ ದೇವರು ಆಯುರಾರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಅವರು ಹುಟ್ಟಿದ ಮನೆಯ ಹಾಗೂ ಅವರ ಆ ರಕ್ತದ ಎಲ್ಲ ಒಂದು ಸುಗಂಧವನ್ನು ಪಸರಿಸುವ ಶಕ್ತಿಯನ್ನು ದೇವರು ಅವರಿಗೆ ಇನ್ನಷ್ಟು ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಗಂಗಾ ಪ್ರತಿಷ್ಠಾನ ಕುಮಾರಪುರ, ಕೊಂಬಾರು ಗ್ರಾಮ, ಕಡಬ ತಾಲೂಕು. ದಿವಂಗತ ಶ್ರೀ ಕೆ ನೋಣಪ್ಪಗೌಡ ಮತ್ತು ದಿವಂಗತ ಶ್ರೀಮತಿ NG ಗಂಗಮ್ಮ ಇವರ ಸ್ಮರಣಾರ್ಥ ಕೊಂಬಾರು ಮತ್ತು ಶಿರಿಬಾಗಿಲು ಗ್ರಾಮಗಳ ವ್ಯಾಪ್ತಿಯ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ 5ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಗಂಗಾ ಪ್ರತಿಷ್ಠಾನದ ಸಂಚಾಲಕರು ಆಗಿರತಕ್ಕಂಥ ಪ್ರವೀಣ್ ಕುಮಾರ್ KM, ಹಿರಿಯ ನ್ಯಾಯವಾದಿಗಳು, ಹೈಕೋರ್ಟ್ ಬೆಂಗಳೂರು, ಇವರು ಸುಮಾರು 5 ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಿಂದ ಪ್ರಭಾವಿತಗೊಂಡು ನಮ್ಮ ಕೊಂಬಾರಿನಂತ ಒಂದು ಗ್ರಾಮೀಣ ಭಾಗದಲ್ಲಿ ಇನ್ನಷ್ಟು ಪ್ರತಿಭಾವಂತ ವಿದ್ಯಾರ್ಥಿನಿಯರು ಮೂಡಿ ಬರಲಿ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ, ಅದೇ ದಿನ ನಮ್ಮ ಕೊಂಬಾರು ಎನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಕೂಡ ಅನಾವರಣಗೊಳ್ತಾ ಇದೆ. ಈ ಒಂದು ಯೂಟ್ಯೂಬ್ ಚಾನಲ್ ನಮ್ಮ ಗ್ರಾಮೀಣ ಭಾಗದ ಕಲೆ ಸಂಸ್ಕೃತಿಯನ್ನ ಬಿಂಬಿಸುವಂತ ಚಾನಲ್ ಆಗಿ ಮೂಡಿ ಬರಲಿ. ಅದೇ ರೀತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ
ಬೆಳಗಿನ ಹೊತ್ತು ವಿದ್ಯಾರ್ಥಿನಿಯರು ಆಡುವಂಥ ಒಂದು ಪ್ರಾರ್ಥನಾ ಗೀತೆ ದಯೆಯನ್ನು ಕರುಣಿಸು ಷಣ್ಮುಖ ಸ್ವಾಮಿಯೇ ಎನ್ನುವಂಥ ಒಂದು ಆಲ್ಬಮ್ ಬಿಡುಗಡೆ ಕೂಡ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೆಯಲಿ. ಅದೇ ರೀತಿ ನಾವು ನಂಬಿರ್ತಕ್ಕಂಥ ಎಲ್ಲ ದೇವರುಗಳ ಕೃಪೆ ಆ ಕಾರ್ಯಕ್ರಮದ ಮೇಲೆ ಇರಲಿ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ. ನಾನು ರಾಮಕೃಷ್ಣ ಡಿ ಹೊಲ್ಲಾರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ.